ಈ ವರ್ಷ ಸಿಕ್ಕಿದ ನನಗೆ ಒಂದು ಅಭೂತಪೂರ್ವ ಗೌರವ, ಅದು ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ಈಗ ಆದಿವಾಸಿ ಭಾರತೀಯರನ್ನು ಅವರನ್ನು ಒಂದು ಕಡೆ ಸಂಘಟಿಸುವಂತ ಕೆಲಸ ಹೇಗಾಗ್ತದೆ? ಹೆಚ್ಚಿನ ಒಂದು ವ್ಯಾಪ್ತಿ ಇರುವುದು ಅಂದರೆ ನಮ್ಮ ಹಿಂದೂ ಸ್ವಯಂ ಸೇವಕ ಸಂಘದ ಒಂದು ಸಂಘಟನೆ, ಅದು ಇಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗಭಾಗ. ಅಮೇರಿಕನ್ನರಿಗೆ ತುಂಬ ಒಂದು ಸುಲಭವಾಗಿ ತಲುಪುವ ಒಂದು ಸಂಸ್ಥೆ ಅಂದರೆ ಇಸ್ಕಾನ್. ಸೊ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯನ್ನು ನಮಗಿಂತಲೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಫುಲ್ ಟೈಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಒಂದು ಅವಿಸ್ಮರಣೀಯ. ಅದೊಂಥರ ನಮಗೆ ನಂಬಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕನ್ನಡ ಕಲಿಯೋದು ತುಂಬ ಕಷ್ಟ. ಇತ್ತೀಚೆಗೆ ನಮ್ಮ ಆಲ್ ಅಮೆರಿಕ ತುಳು ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಅದನ್ನು ಈಗ ಹುಟ್ಟುಹಾಕಿದ್ದೇವೆ. ಅಮೆರಿಕ ದೇಶ ಒಂದು ಫ್ರೀ ಆ್ಯಂಡ್ ಓಪನ್ ಕಂಟ್ರಿ ಅಂತಾರೆ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ವಿವಿಧ ಆಚರಣೆಗಳು, ಹಬ್ಬಗಳು ಎಲ್ಲವೂ ದೀಪಾವಳಿ ಉತ್ಸವವನ್ನು ವೈಟ್ ಹೌಸ್ನಲ್ಲಿ ಸೆಲೆಬ್ರೇಟ್ ಮಾಡುವ ಒಂದು ಸಂದರ್ಭಗಳು ಇದ್ದಾವೆ. ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ದೀಪಾವಳಿಯ ಒಂದು ದ್ಯೋತಕವಾಗಿ ಒಂದು ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಸರಿಸುಮಾರು 1500 ದೇವಸ್ಥಾನಗಳು ಇಡೀ ಅಮೇರಿಕದಲ್ಲಿ ಎಸ್ಟಾಬ್ಲಿಷ್ ಆಗಿ ಇದೆ. ಈಗ ಸದ್ಯದಲ್ಲಿ ರಾಮ ಜನ್ಮಭೂಮಿ ಕಾರ್ಯಕ್ರಮ ಆದಾಗ ಅಕ್ಷತೆಯನ್ನು ಕೂಡ ನಾವು ಇಡೀ ಅಮೇರಿಕದಲ್ಲಿ ಮನೆ ಮನೆಗೆ ಹಂಚುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ನಮ್ಮ ಭಾರತೀಯರಿಗೆ ಧರ್ಮ ಮತ್ತು ಇದರ ಬಗ್ಗೆ ಒಳ್ಳೆಯ ಅರಿವಿದೆ. ಅದನ್ನು ಉಳಿಸಿ ಬೆಳೆಸಬೇಕಂತ ಹೇಳುವ ಮನೋಭಾವನೆ ತುಂಬ ಒಂದಿಗಿದೆ. ನಮ್ಮ ಭಾರತದಲ್ಲಿ ಆರ್ಟಿಕಲ್ 360 ಅಬಾಲಿಷ್ ಮಾಡುವಾಗಿರ್ಬೋದು, ಅಥವಾ ರಾಮ ಮಂದಿರ ತೀರ್ಪು ಬಂದಾಗ ಇರ್ಬೋದು, ದೇಶದ್ರೋಹಿ ಶಕ್ತಿಗಳು ಅಂತಲೇ ಹೇಳ್ಬೋದು. ಅವರು ಅದನ್ನು ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸುವ ಸಂದರ್ಭಗಳು ಬಂದಿದ್ದವು. ಅಮೆರಿಕವನ್ನು ಮಾರ್ಗ ತಪ್ಪಿಸುವ ಒಂದು ದೃಷ್ಟಿ ಇತ್ತು. ಆದಿವಾಸಿ ಭಾರತೀಯರಿಗೆ ಮೋದಿ ಅಂದರೆ ಹೇಗೆ? ನಾವೊಂದು 10,000 ಜನ ಬರ್ಬೋದು 700 ಸಂಘ ಸಂಸ್ಥೆಗಳಿಂದ ಅಂತ ನಾವೊಂದು ಲೆಕ್ಕಾಚಾರ ಹಾಕಿದರೆ ನಮಗೆ ರಿಜಿಸ್ಟರ್ ಆದ ಕೌಂಟ್ 50,000. ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಮೋದಿಜಿಯವರ ಪ್ರಭಾವ ಎಷ್ಟು ಮಟ್ಟಿಗೆ ಅಂತ. ಅನಿವಾಸಿ ಭಾರತೀಯರಿಗೆ ಒಂದು ಏನು ಮನ್ನಣೆ ಇರಲಿಲ್ಲ. ಮೋದಿಯವರ ಅಭಿಮಾನಿಗಳಂದರೆ ಅಷ್ಟು ಶಿಸ್ತಿನವರು ಅಂತ ತೋರಿಸುವುದು ನಮಗೆ ಅಲ್ಲಿ ಕಣ್ಣ ಮುಂದೆ ಒಂದು ಭಾವ ಬಂತು. ನಮಸ್ತೆ ವೀಕ್ಷಕರೇ, ಭಾರತದ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ಸಂಸ್ಕೃತಿ, ಕಲೆ ಇವುಗಳನ್ನು ಸಮಾಜಕ್ಕೆ ಮತ್ತು ವಿಶ್ವವ್ಯಾಪಿಯಾಗಿ ಪ್ರಸಾರ ಮಾಡುವಲ್ಲಿ ಕೂಡ ಅನೇಕ ಮಂದಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೆ ವಿದೇಶಿ ನೆಲದಲ್ಲಿದ್ದುಕೊಂಡು ಓರ್ವ ಅನಿವಾಸಿ ಭಾರತೀಯನಾಗಿದ್ದುಕೊಂಡು ಭಾರತದ ಸಂಸ್ಕೃತಿ, ಕಲೆಯನ್ನು ವಿದೇಶಗಳಲ್ಲಿ ಹೇಗೆ ಪಸರಿಸಬಹುದು, ವ್ಯಾಪಿಸಬಹುದು ಎನ್ನುವಂತಹ ಒಂದು ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆಯ ನಿದರ್ಶನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಾವು ಮಾತನಾಡಲಿಕ್ಕೆ ಇರುವಂತದ್ದು ಕಡಮಜಲು ವಿಪುಲ ಎಸ್ ರೈ. ಬಹುಶಃ ತಾವು ಈ ಹೆಸರನ್ನು ಕೇಳಿರ್ತೀರಾ. ಕಡಮಜಲು ವಿಪುಲ ಎಸ್ ರೈ ಅವರು ಪುತ್ತೂರಿನ ಬಿಜೆಪಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಪ್ರಖಂಡದ ಮಾಜಿ ಅಧ್ಯಕ್ಷರು ಆಗಿರುವ, ಪ್ರಗತಿಪರ ಕೃಷಿಕರು ಆಗಿರುವ, ಅನೇಕ ಸಾಮಾಜಿಕ ಸಂಘ ಸಂಸ್ಥೆಗಳ ಮುಖಾಂತರ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಕಡಮಜಲು ಸುಭಾಷ್ ರೈ ಇವರ ಪುತ್ರ ವಿಪುಲ ಎಸ್ ರೈ ಕಡಮಜಲು ಇವರು ಅಮೆರಿಕದಲ್ಲಿದ್ದುಕೊಂಡು ಅಮೆರಿಕದಲ್ಲಿ ಬೋಯಿಂಗ್ ವಿಮಾನ ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದುಕೊಂಡು ತನ್ನ ಉದ್ಯೋಗದ ಜೊತೆಗೂಡಿ ಅಮೆರಿಕದಲ್ಲಿ ಭಾರತದ ಸಂಸ್ಕೃತಿಯನ್ನು, ಭಾರತದ ಕಲಾ ಪ್ರಕಾರಗಳನ್ನು ಆಗಿರ್ಬೋದು, ಅಥವಾ ಇಲ್ಲಿಯ ಒಟ್ಟು ಒಂದು ನೈಜ ಚಿತ್ರಣವನ್ನು ಅಲ್ಲಿಯ ಅನಿವಾಸಿ ಭಾರತೀಯರಿಗೆ ಕೂಡ ಮಾಡುವಂತಹ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಾವು ಅವರ ಜೊತೆಗೆ ಯಾಕೆ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಏನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಕ್ವಾಡ್ ಶೃಂಗಸಭೆ ನಡೆದ ನಂತರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ಅಲ್ಲಿಯ ಅನಿವಾಸಿ ಭಾರತೀಯರನ್ನು ಸುಮಾರು 15,000ದಷ್ಟು ಮಂದಿ ಅನಿವಾಸಿ ಭಾರತೀಯರನ್ನು ಸೇರಿಸಿಕೊಂಡು ನರೇಂದ್ರ ಮೋದಿ ಅವರು ಅಲ್ಲಿಯ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಆ ಒಂದು ಒಟ್ಟು ಕಾರ್ಯಕ್ರಮದಲ್ಲಿ ಕೂಡ ಭಾರತದ ಅನೇಕ ಸಾಂಸ್ಕೃತಿಕತೆ ಕೂಡ ಪ್ರಸಾರವಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಒಂದು ಕೋರ್ ಕಮಿಟಿ ಇರುತ್ತೆ. ಒಂದು 40 ಮಂದಿಯ ಕೋರ್ ಕಮಿಟಿ ಇರುತ್ತೆ. ಆ ಕೋರ್ ಕಮಿಟಿಯಲ್ಲಿ ಒಬ್ರು ನಮ್ಮ ಪುತ್ತೂರಿನ ವ್ಯಕ್ತಿ, ಅವರು ವಿಪುಲ ಎಸ್ ರೈ ಕಡಮಜಲು ಅವರು. ಬನ್ನಿ ಅವರ ಜೊತೆ ಮಾತಾಡೋಣ. ಯಾವ ರೀತಿಯಾಗಿ ಅಲ್ಲಿಯ ಕಾರ್ಯಕ್ರಮಗಳಾಯಿತು ಮತ್ತು ಅಮೆರಿಕದಲ್ಲಿ ಯಾವ ರೀತಿಯಾಗಿ ಈ ಕಲೆ ಸಂಸ್ಕೃತಿಗೆ ವಿಶೇಷವಾದಂತಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಅವರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಮಸ್ಕಾರ, ಧನ್ಯವಾದ. ಓಕೆ, ಭಾರತದ ತವರು ನೆಲದಲ್ಲಿ ಇದ್ದೀರಿ ತಾವು. ಅಮೆರಿಕ ಮತ್ತು ಭಾರತ ಈ ಎರಡೂ ದೇಶವನ್ನು ತಗೋ ಅರಿತವರು. ವಾಸ್ತವ್ಯ ಒಂದು ಕಡೆ ಆದ್ರೆ ತಮ್ಮ ಮೂಲ ಪರಂಪರೆ ಅಥವಾ ತಮ್ಮ ಮನೆ ಅಥವಾ ಕುಟುಂಬಿಕರು ಸಮಾಜ ಇರುವಂತದ್ದು ಭಾರತದಲ್ಲಿ. ಎರಡೂ ಸಮಾಜಕ್ಕೂ ತಾವು ಒಗ್ಗಿಕೊಂಡವರು.
ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಸಂಘಟಿಸಿದವರು. ಅಮೆರಿಕದಲ್ಲಿ ಇದ್ದಾಗ ಅನೇಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಭಾರತದ ನೆಲಕ್ಕೆ ಬಂದಾಗ ಹೇಗೆ ಅನಿಸ್ತಾ ಇದೆ? ಇದು ತುಂಬ ಖುಷಿಯ ವಿಚಾರ. ಮತ್ತು ಈ ವರ್ಷ ನನಗೆ ಇದು ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಪ್ರತಿ ಸಲ ಬಂದು ನಮ್ಮ ಕುಟುಂಬಸ್ಥರನ್ನು ಅಥವಾ ನಮ್ಮ ಕಾರ್ಯವ್ಯಕ್ತಿಯಲ್ಲಿ ಕೆಲಸ ಮಾಡಿಕೊಂಡು ಮಾಡಿ ಹೋಗ್ತೇವೆ ಹೊರತು, ಈ ವರ್ಷ ಸಿಕ್ಕಿದ ನನಗೆ ಒಂದು ಅಭೂತಪೂರ್ವ ಗೌರವ ಅದು ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ಯಾಕಂದರೆ ನಾವು ಅಲ್ಲಿ ನೀವು ಮುಂಚೆ ಹೇಳಿದ ಹಾಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿದ್ವಿ. ಆ ಹಮ್ಮಿದ್ದ ಒಂದು ವಿಚಾರವನ್ನು ಸುದ್ದಿ ಬಿಡುಗಡೆಗೆ ಪ್ರಸಾರಿಸಿತು. ಆ ಪ್ರಸಾರಿಸಿದ ಫಲವಾಗಿ ಬಹುಶಃ ತುಂಬ ಹೆಮ್ಮೆಯಿಂದ ಹೇಳೋದು ಇವತ್ತಿನ ಯಾವುದೇ ಒಂದು ಕಾರ್ಯಕ್ರಮಗಳೆಲ್ಲ ಆಗಿರೋದು ಆ ಒಂದು ಕಾರ್ಯಕ್ರಮದಿಂದ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ಹೆಮ್ಮೆ ಇದೆ, ಹೌದು. ಮತ್ತು ಭಾರತ ಮತ್ತು ಅಮೆರಿಕದ ಎರಡು ದೇಶಗಳ ಒಂದು ಚಿಂತನೆ ತುಂಬ ವಿಭಿನ್ನವಾಗಿದೆ. ಇಲ್ಲಿ ನಾವು ಭಾರತದಲ್ಲಿ ಒಂದು ಸೋಷಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಸಮಾಜ ಮತ್ತು ಧಾರ್ಮಿಕತೆ ಮತ್ತು ನಮ್ಮ ನೆರೆಕರೆಯವರು ಒಂದು 4 ಜನ ನೋಡಿಕೊಂಡಿರುವಂಥ ಒಂದು ಅವಿಭಾಜ್ಯ ಅಂಗವಾಗಿ ಇಲ್ಲಿ ಕಾರ್ಯಗತವಾಗಿ ನಡೀತದೆ. ಆದರೆ ಇದು ಅಮೆರಿಕದಲ್ಲಿ ಇದಕ್ಕಿಂತ ವಿಭಿನ್ನವಾಗಿದೆ. ಅದು ನಮಗೆ ಗೊತ್ತಾಗಿದ್ದು ಅಲ್ಲಿ ಹೋದ ಮೇಲೆ. ನಮಗೆ ಯಾವಾಗಲೂ ಹೊರಗೆ ಹೋಗಿ ಒಂದು ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೇಳೋದು ಆ ದೃಷ್ಟಿಯಿಂದ. ಅಲ್ಲಿ ಹೋದಾಗ ನಮಗೆ ಒಂದು ಕಾರ್ಪೊರೇಟ್ ಲೈಫ್, ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಹೀಗೆ, ವಾರದಲ್ಲಿ 5 ದಿನ ಹೀಗೆ ಅಂತ ಒಂದು ಕಾರ್ಯಸೂಚಿಯನ್ನು ಹಾಕಿದರೆ, ನಾನು 15 ವರ್ಷ ಹಿಂದೆ ಅಲ್ಲಿ ಹೋದ ದಿನದಿಂದ ಇವತ್ತಿನವರೆಗೂ ಅದೇ ಒಂದು ಕಾರ್ಯಶೈಲಿಯಲ್ಲಿ ನಡೀತಿದೆ. ಬಟ್ ಬೇರೆ ಬೇರೆ ಜನರ ಜೊತೆ ಒಂದು ಮಾತುಕತೆ ಆಗುವ ಒಂದು ಸಂದರ್ಭ ಸಿಗ್ತದೆ. ಅದಕ್ಕೆ ತುಂಬ ವಿಭಿನ್ನವಾಗಿದೆ. ಅಲ್ಲಿನ ವಾತಾವರಣ ಮತ್ತು ಇಲ್ಲಿಯ ವಾತಾವರಣ ತುಂಬ ವಿಭಿನ್ನವಾಗುತ್ತೆ. ಅದರಲ್ಲಿ ಯಾವುದು ಇಷ್ಟ ಅಂತ ಹೇಳಿದರೆ ಖಂಡಿತ, ಇಲ್ಲಿ ಹುಟ್ಟಿ ಬೆಳೆದ ಒಂದು ಎನ್ವೈರ್ಮೆಂಟ್ ಇರ್ಬೋದು, ಜನರಿರ್ಬೋದು, ಚಿಕ್ಕದಿರುವ ಒಂದು ಸವಿ ನೆನಪುಗಳು ಯಾವಾಗಲೂ ನಮಗೆ ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ಇದು ಭಾರತದಲ್ಲಿ ನಾವು ಹುಟ್ಟಿ ಬಂದ ಒಂದು ಮಾರ್ಗ ಯಾವಾಗಲೂ ಚೆನ್ನಾಗಿರುತ್ತೆ, ತುಂಬ ನೆನಪು ಬರುತ್ತೆ. ಅದು ಲೈಫ್ ಸ್ಟೈಲ್ ನೋಡಿದರೆ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಯಾವಾಗಲೂ ಹಾಗೆ ನಾವು ವೆಸ್ಟರ್ನ್ಸನ್ನು ನೋಡಿ ಕಲಿಯುವಂಥದ್ದು. ಸೊ ಇತ್ತೀಚಿನ ದಿನದಲ್ಲಿ ನಾವು ಈಗ ಕಂಪೇರ್ ಮಾಡಿದ್ರೆ 10 ವರ್ಷ 15 ವರ್ಷ ಮುಂಚೆ ಭಾರತದಲ್ಲಿ ಹೇಗಿತ್ತು ಹಾಗೆ ಇವತ್ತಿನ ಸ್ಥಿತಿ 10-15 ವರ್ಷ ನಂತರ ತುಂಬ ಬದಲಾಗಿದೆ. ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಒಂದು ಲೈಫ್ ಸ್ಟೈಲ್ಗೆ ಇಲ್ಲಿ ಹೋಗ್ತದ ಅಂತ ಹೇಳುವ ಎಲ್ಲೋ ಒಂದು ಚಿಂತನೆ ನಮಗೆ ಬಂದ್ಬಿಡುತ್ತೆ. ಯಾಕಂದರೆ ಅಲ್ಲಿ ಕಂಪೇರ್ ಮಾಡುವಾಗ ನಾವು ಅಲ್ಲಿ ಅಮೆರಿಕದಲ್ಲಿ ಭಾರತೀಯತೆಯನ್ನು ಸೃಷ್ಟಿ ಮಾಡುವ ಒಂದು ಪ್ರಯತ್ನ ಮಾಡ್ತಿರುವಾಗ ನಾವು ಎಲ್ಲೋ ಒಂದು ಕಳ್ಕೊಳ್ತಿದ್ದೀವ ಅಂತ ಹೇಳುವ ಒಂದು ಮನೋಭಾವನೆಯೂ ಬರ್ತದೆ. ಬಟ್ ಅದು ಆಗ್ಲಿಕ್ಕಿಲ್ಲ. ಯಾಕಂದರೆ ಪರಿಸರ ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಅದಕ್ಕೆ ಒಗ್ಗೂಡುವುದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಹೋಗಿ ಅಲ್ಲಿ ಅನಿವಾಸಿ ಭಾರತೀಯರಾಗಿತ್ತು, ಸೊ ನಮ್ಮ ಲೈಫ್ ಸ್ಟೈಲ್ ಅಲ್ಲಿಗೆ ಹೊಂದಾಣಿಕೆ ಆಗುವಾಗಿರ್ತದೆ ಅಥವಾ ಭಾರತದ ರೀತಿಯಲ್ಲಿ ಇರ್ತದ? ನಾವು ಎಷ್ಟೇ ಆದರೂ ಭಾರತೀಯರು, ನಮಗೆ ಚಿಕ್ಕಂದಿನಲ್ಲಿ ಯಾವುದೊಂದು ರೂಪರೇಷೆ ಹಾಕಿದ ಅದೇ ರೀತಿಯಲ್ಲಿ ನಾವು ಬೆಳೆದುಕೊಂಡು ಅಲ್ಲಿನೂ ಹಾಗೆ ಅದನ್ನೇ ನಾವು ಅಳವಡಿಸ್ತೀವಿ. ಯಾಕಂದರೆ ಒಂದು ಉದಾಹರಣೆ ಕೊಡೋದಿದ್ರೆ, ಮಕ್ಕಳಿಗೆ ಅಲ್ಲಿ ಕನ್ನಡ ಕಲಿಯೋದು ತುಂಬ ಕಷ್ಟ. ಯಾಕಂದರೆ ಮನೆಯಲ್ಲಿ ಮಾತಾಡ್ತಾರೆ ಬಟ್ ಬರೀಲಿಕ್ಕೆಲ್ಲ ಬರೋದಿಲ್ಲ. ಆ ದೃಷ್ಟಿಯಿಂದ ಶಾಲೆಯನ್ನು ಶುರು ಮಾಡೋದಿರ್ಬೋದು. ಮತ್ತು ಚಿನ್ಮಯ ಮಿಷನ್ ಅವರ ಒಂದು ಕೆಲವು ಪಾಠಶಾಲೆಗಳಲ್ಲಿ ಪಾಠಶಾಲೆ ಮಾಡ್ತೇವೆ ಅಲ್ಲಿ. ಯಾಕಂದರೆ ನಾವು ಮಕ್ಕಳಿಗೆ ಒಂದು ಸಂಸ್ಕೃತಿ ಬಗ್ಗೆ ಅರಿವು ಇರಲಿ ಅಂತ ಹೇಳೋ ದೃಷ್ಟಿಯಿಂದ. ಸೊ ಹಾಗೆ ನಮ್ಮ ಒಂದು ಚೌಕಟ್ಟಿನಲ್ಲಿ ನಾವು ನಮ್ಮ ಭಾರತೀಯತೆಯನ್ನು ಬೆಳೆಸಲು ನಾವು ತುಂಬ ಪ್ರಯತ್ನ ಪಡ್ತೇವೆ. ಆದ್ದರಿಂದ ಅಲ್ಲಿಯ ಒಂದು ಲೈಫ್ ಸ್ಟೈಲಿಗೆ ನಾವು ಹೊಂದಿಕೊಂಡು ನಮ್ಮ ಭಾರತೀಯತೆಯನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನ. ಈಗ ಆದಿವಾಸಿ ಭಾರತೀಯರನ್ನು ಅಲ್ಲಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇರ್ತಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಇರ್ತಾರೆ, ಎಷ್ಟೋ ದೂರದಲ್ಲಿ ಇರ್ತಾರೆ. ಅವರನ್ನು ಒಂದು ಕಡೆ ಸಂಘಟಿಸುವಂತ ಕೆಲಸ ಹೇಗಾಗ್ತದೆ? ಸಂಘಟನೆ ಮಾಡಲಿಕ್ಕೆ ತುಂಬ ಇತ್ತೀಚಿನದಿದೆ ಒಂದು 10 ವರ್ಷ 15 ವರ್ಷಗಳಲ್ಲಿ ತುಂಬ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ. ಮೊದಲನೇದಾಗಿ ಹೆಚ್ಚಿನ ಒಂದು ವ್ಯಾಪ್ತಿ ಇರೋದು ಅಂದರೆ ನಮ್ಮ ಹಿಂದೂ ಸ್ವಯಂ ಸೇವಕ ಸಂಘದ ಒಂದು ಸಂಘಟನೆ. ಅದು ಇಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗಭಾಗ. ಇದೇ ರೀತಿಯಲ್ಲಿ ಅಲ್ಲಿನೂ ಕಾರ್ಯವೈಖರಿ ಮಾಡ್ತದೆ. ಅದೇನಾಗ್ತದೆ, ನಮ್ಮ ಒಂದು ಭಾರತೀಯರನ್ನು ಒಟ್ಟು ಮಾಡಿ ನಾಳೆ ಏನಾದರೂ ನಮಗೆ ಪ್ರಾಬ್ಲಮ್ ಆದರೆ ಎಲ್ಲ ಜೊತೆಯಲ್ಲಿ ಸೇರಿ ಅದನ್ನು ಎದುರಿಸುವ ಒಂದು ಸಿಸ್ಟಮನ್ನು ನಾವೀಗ ಕ್ರಿಯೇಟ್ ಮಾಡಿದ್ವಿ. ಅದೇ ರೀತಿ ಸದ್ಗುರು ಇರ್ಬೋದು, ಅವರ ಒಂದು ತಂಡ, ಮತ್ತು ರವಿಶಂಕರ್ ಅವರ ತಂಡ, ಮತ್ತು ಹೆಚ್ಚಾಗಿ ಅಲ್ಲಿಯ ಅಮೇರಿಕನ್ನರಿಗೆ ತುಂಬ ಒಂದು ಸುಲಭವಾಗಿ ತಲುಪುವ ಒಂದು ಸಂಸ್ಥೆ ಅಂದರೆ ಇಸ್ಕಾನ್.
ಸೊ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯನ್ನು ನಮಗಿಂತಲೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಫುಲ್ ಟೈಮ್ ಅಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಒಂದು ಅವಿಸ್ಮರಣೀಯ. ಅದೊಂಥರ ನಮಗೆ ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಎಷ್ಟೇ ಇಲ್ಲಿ ಸಮಯ ಕೊಟ್ಟು ಭಗವದ್ಗೀತೆ ಅಥವಾ ಸಂಸ್ಕೃತಿ ಬಗ್ಗೆ ಕಲ್ತರು ಅವರಷ್ಟು ಒಂದು ಡೀಪ್ ನಾಲೆಜ್ ಅದು ಹೇಗೆ ಅದು ಅವರು ಕೊಡ್ತಾರೆ ಅಂತ ಹೇಳೋದೇ ನಮಗೆ ಒಂದು ಭಾರಿ ಆಶ್ಚರ್ಯಕರ ಸಂಗತಿ. ಬಟ್ ಅವರು ಶ್ರದ್ಧೆಯಿಂದ ಮಾಡ್ತಾರೆ. ಹೌದು, ಅವರ ಆಚಾರ ವಿಚಾರಗಳನ್ನೆಲ್ಲ ಕಲ್ತುಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಅವರು. ಹಾಗೆ ಇಂಥ ತುಂಬ ಸಂಘಟನೆಗಳು ಅಲ್ಲಿ ಕೆಲಸ ಮಾಡ್ತದೆ. ಹಾಗೆ ರಾಜಕೀಯಕ್ಕೆ ಬಂದರೆ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯವೈಖರಿಯನ್ನು ಅಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ನಮಗೆ ಬಂದ ಬ್ಯಾಕ್ಗ್ರೌಂಡ್ ಬಂದ ಪಕ್ಷದ ಒಂದು ತಳಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದಂತ ಇದೆ. ಸೊ ಹಾಗೆ ಹಲವು ಸಂಘಟನೆಗಳು ಕರ್ನಾಟಕದಲ್ಲಿ ನೋಡಿದ್ರೆ ನಮ್ದು ಕನ್ನಡ ಸಂಘ ಇದೆ. ಸೊ ಕನ್ನಡ ಸಂಘದಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತೇನೆ. ಸೊ ನಾನು ಮಾಡೋದು ಒಂದು ರಾಜ್ಯದ ಒಂದು ಜಿಲ್ಲೆಯ ಕನ್ನಡ ಸಂಘ. ಅದೇ ರೀತಿ ನೋಡಿದ್ರೆ ಇಡೀ ಅಮೆರಿಕದಲ್ಲಿ ನೋಡಿದ್ರೆ ತುಂಬ ಕನ್ನಡ ಸಂಘಗಳಿದೆ. ಸೊ ಅದೆಲ್ಲ ಕನ್ನಡ ಸಂಘಗಳು ಬರೀ ಒಂದು ಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ. ಸೊ ಕನ್ನಡ ಸಂಘ ಇರ್ಬೋದು, ಮತ್ತು ತುಳು ಇತ್ತೀಚೆಗೆ ನಮ್ಮ ಆಲ್ ಅಮೆರಿಕಾ ತುಳು ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಅದನ್ನು ಈಗ ಹುಟ್ಟುಹಾಕಿದ್ದೇವೆ. ಅದೀಗ 1-2 ವರ್ಷದ ಚಿಕ್ಕ ಮಗು, ಇನ್ನು ಅದು ಬೆಳೆಯಲಿಕ್ಕೆ ಉಂಟು. ಆ ದೃಷ್ಟಿಯಲ್ಲಿ ನಮಗೆ ಪಟ್ಲ ಸತೀಶ್ ಶೆಟ್ಟರ್ ಅವರು ಯಕ್ಷಗಾನದ ಒಂದು ಬೆಂಬಲ ಇರ್ಬೋದು. ಅವರು ಬಂದಾಗ ಇಡೀ ನಮ್ಮ ಅಮೆರಿಕದಲ್ಲಿ ಸಾಧಾರಣ ಒಂದು 20 ಕಡೆ ಯಕ್ಷಗಾನವನ್ನು ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ನಾವು ನಮ್ಮ ಭಾರತೀಯರ ಬಗ್ಗೆ ಒಂದು ಮನವರಿಕೆ ಮಾಡ್ತೇವೆ. ನಮ್ಮ ಕಲೆಯ ಬಗ್ಗೆ ಒಂದು ಕಲೆಯನ್ನು ಉಳಿಸ್ಕೊಳ್ಳುವ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾರೆ. ಮತ್ತು ಜನರಿಗೆ ತಲುಪಿಸೋದು ಬರೀ ನಮ್ಮ ಊರಿನವರಲ್ಲ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು, ಹೊರಗಿನ ಕರ್ನಾಟಕದವ್ರು ನೋಡ್ತಾರೆ, ಹಾಗೆ ಭಾರತದವರು ನೋಡ್ತಾರೆ. ಅದಕ್ಕಿಂತ ಮೇಲಾಗಿ ಅಲ್ಲಿ ಅಮೆರಿಕನರು ಬಂದು ನೋಡುವ ಒಂದು ಅವಕಾಶವು ಕಲ್ಪಿಸ್ತದೆ. ಹೌದು, ಹಾಗೆ ನೋಡಿದರೆ ತುಳು ಆಯಿತು, ಕನ್ನಡ ಸಂಘ ಆಯಿತು, ಮತ್ತು ಈಗ ಪಕ್ಷದ ಚಟುವಟಿಕೆಗಳು ಅಲ್ಲಿ ನಡೀತಾ ಇರುತ್ತೆ. ಹೌದು, ತಾವು ಅಂತಹ ಸಂದರ್ಭದಲ್ಲಿ ಅಲ್ಲಿಯ ಮೂಲ ಅಮೆರಿಕನರು ಇರ್ತಾರಲ್ಲ, ಅವರ ಸ್ಪಂದನೆ ಹೇಗಿರ್ತದೆ? ಅಮೆರಿಕ ದೇಶ ಒಂದು ಫ್ರೀ ಆ್ಯಂಡ್ ಓಪನ್ ಕಂಟ್ರಿ ಅಂತಾರೆ. ಅದಕ್ಕೆ ನಿಮಗೆ ಏನು ನೀವು ಕನಸನ್ನು ಹೊತ್ಕೊಂಡು ಹೋಗಿದ್ದೀರಿ ಅದನ್ನು ನೀವು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿದರೆ ಯಾರೂ ನಿಮಗೆ ಅಭ್ಯಂತರ ಇಲ್ಲ. ಯಾವಾಗ ಅವರು ಅಭ್ಯಂತರ ಮಾಡೋದು ನೀವು ಕಾನೂನು ಬಾಹಿರವಾಗಿ ಮಾಡುವಂಥದ್ದು. ಸೊ ಭಾರತೀಯರ ಈ ಎಲ್ಲ ಸಂಘ ಸಂಸ್ಥೆಗಳು ಅಲ್ಲಿ ರಿಜಿಸ್ಟರ್ ಮಾಡಿ ಕಾನೂನಾತ್ಮಕವಾಗಿ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದರಿಂದ ಅಲ್ಲಿಯ ಜನರಂತಲ್ಲ, ಅಲ್ಲಿಯ ಅಮೆರಿಕದ ಗವರ್ಮೆಂಟ್ ಕೂಡ ಒಳ್ಳೆ ಸ್ಪಂದನೆ ಮಾಡ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ದೀಪಾವಳಿ ಉತ್ಸವವನ್ನು ವೈಟ್ ಹೌಸ್ನಲ್ಲಿ ಸೆಲೆಬ್ರೇಟ್ ಮಾಡುವ ಒಂದು ಸಂದರ್ಭಗಳು ಇದ್ದಾವೆ. ಈಗ ಕಳೆದ ಒಂದು 7-8 ವರ್ಷಗಳಲ್ಲಿ ಪ್ರತಿ ಇದು ದೀಪಾವಳಿ ಹಬ್ಬವನ್ನು ಅಲ್ಲಿ ಆಚರಿಸ್ತಾರೆ. ಅಷ್ಟರ ಮಟ್ಟಿಗೆ ನಮಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ, ಸರ್ಕಾರ ಕೂಡ ಪ್ರೋತ್ಸಾಹವನ್ನು ಕೊಡ್ತದೆ. ಅದೇ ರೀತಿ ನಿಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ದೀಪಾವಳಿಯ ಒಂದು ದ್ಯೋತಕವಾಗಿ ಒಂದು ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಜನರು ಬೆಂಬಲವನ್ನು ಕೊಟ್ಟು ಅದೀಗ ಚಾಲ್ತಿಯಲ್ಲಿದೆ. ಅಂಥದ್ದು ತುಂಬ ಪ್ರೋತ್ಸಾಹ ನಮಗೆ ಅಲ್ಲಿ ಅಮೆರಿಕದಲ್ಲಿ ಸಿಗ್ತದೆ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ವಿವಿಧ ಆಚರಣೆಗಳು, ಹಬ್ಬಗಳು ಎಲ್ಲವೂ ಹೌದು. ಯಾಕಂದರೆ ಹೆಚ್ಚಿನ ಒಂದು ವಿಶೇಷ ನಮಗೆ ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ಒಂದು ಸೌಭಾಗ್ಯ ಏನಂದರೆ ಪುತ್ತಿಗೆ ಮಠದವರು ಒಂದು ಅಲ್ಲಿ ಅವರ ಪೀಠವನ್ನು ಬೇರೆ ಬೇರೆ ಮಠವನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗ ಸರಿಸುಮಾರು 10-11 ಮಠಗಳು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತದೆ. ಈ ಮಠಗಳಲ್ಲಿ ನಮ್ಗೆ ಏನಾಗುತ್ತೆ, ನಮಗೆ ಒಂದು ಊರಿನ ಒಂದು ವಾತಾವರಣ ಅಲ್ಲಿ ಸಿಗ್ತದೆ. ನೀವು ಹೇಳಿದ ಹಬ್ಬ ಹರಿದಿನಗಳು, ಶಾಸ್ತ್ರೋತ್ತರವಾಗಿ ನಡೆಸುವಂಥ ಯಾವುದೇ ವಿಧಾನಗಳಿರ್ಬೋದು ಅದನ್ನೆಲ್ಲ ಅಲ್ಲಿ ನಾವು ಮಾಡ್ತೇವೆ. ಸೊ ಇದು ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ. ಅದೇ ರೀತಿಯಲ್ಲಿ ತುಂಬ ದೇವಾಲಯಗಳು, ತಿರುಪತಿಯ ದೇವಸ್ಥಾನ ಇರ್ಬೋದು, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಪ್ರೇರಿತವಾದ ದೇವಸ್ಥಾನಗಳೆಲ್ಲ ಅಲ್ಲಿ ಇದು ಸರಿಸುಮಾರು 1500 ದೇವಸ್ಥಾನಗಳು ಇಡೀ ಅಮೇರಿಕಾದಲ್ಲಿ ಎಸ್ಟಾಬ್ಲಿಷ್ ಆಗಿ ಇದೆ ಈಗ ಸದ್ಯದಲ್ಲಿ. ಅದೇ ರೀತಿಯಲ್ಲಿ ಮೊನ್ನೆ ರಾಮ ಜನ್ಮಭೂಮಿ ಕಾರ್ಯಕ್ರಮ ಆದಾಗ ಈ ಏನಂತಾರೆ ನಮಗೆ ಅಕ್ಕಿ ಇದಿದ್ದಲ್ಲ, ಅದು ಅಕ್ಷತೆಯನ್ನು ಕೂಡ ನಾವು ಇಡೀ ಅಮೆರಿಕದಲ್ಲಿ ಮನೆ ಮನೆಗೆ ಹಂಚುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ. ಸೊ ಈ ನಿಟ್ಟಿನಲ್ಲಿ ನಮಗೆ ಏನಾಗ್ತದೆ, ಈ ಹಬ್ಬ ಹರಿದಿನಗಳನ್ನು ಮತ್ತೆ ವಿಶೇಷವಾಗಿ ಎಲ್ಲ ಮನೆಯಲ್ಲಿ ಹಿಂದೂಗಳದನ್ನು ಆಚರಿಸುವಂಥ ಅವರವರ ರೀತಿಯಲ್ಲಿ ಮನೆಗಳಲ್ಲೂ ಆಚರಿಸುವ ವಿಧಿವಿಧಾನವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡು ಬಂದಿದೆ. ಉದಾಹರಣೆಗೆ ನವರಾತ್ರಿ ಸಂದರ್ಭದಲ್ಲಿ ನಮಗೆ ಕೆಲವು ವಿಚಾರ ಗೊತ್ತೇ ಇರಲಿಲ್ಲ. ಈ ನಮ್ಮ ಮಂಡ್ಯ ಮೈಸೂರು ಕಡೆಯಲ್ಲಿ ಬೊಂಬೆ ಇಡುವಂಥದ್ದು, ಆ ಬೊಂಬೆಗಳನ್ನೆಲ್ಲ ತಂದು ಅಲ್ಲಿ ಮನೆಯಲ್ಲಿ ಇಟ್ಟು ಪೂಜಿಸ್ತಾರೆ. ಆ ಮಟ್ಟಿನವರೆಗೆ ಇವತ್ತಿನ ದಿನಗಳಲ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ. ತಾವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಇದ್ದೀರಿ ಅಂತ ಹೇಳಿದ್ರಿ.
ಬೇರೆ ಬೇರೆ ರೀತಿಯಾದಂಥ ಸಾಮಾಜಿಕ ಚಟುವಟಿಕೆ ಹಮ್ಮಿಕೊಳ್ಳಲಿಕ್ಕೆ ಯಾವೆಲ್ಲ ಸಂಘ ಸಂಸ್ಥೆ? ಸಂಘ ಸಂಸ್ಥೆಗಳಲ್ಲಿ ನಾನು ಈಗ ಹೇಳಿದಾಗೆ ನಮ್ಮ ಕನ್ನಡ ಸಂಘ ಅಲ್ಲಿ ತುಂಬ ಪ್ರಚಲಿತವಾಗಿದೆ. ಅದರಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಅಂದರೆ ಎಲ್ಲ ಕನ್ನಡ ಸಂಘಗಳನ್ನು ಜೊತೆಯಲ್ಲಿ ತಗೊಂಡು ಹೋಗಿ ಒಂದು ಆಲ್ ಅಮೆರಿಕಾ ಕನ್ನಡ ಸಂಘ ಅಂತ ಇದೆ. ಅದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಕಾನ್ಫರೆನ್ಸ್ ಮಾಡ್ತೇವೆ ನಾವು. ಅಲ್ಲಿ ಹೋದಾಗ ನಾವು ನಮ್ಮ ಇದು ನಾಟಕ ಪ್ರದರ್ಶನ ಮಾಡ್ತೀವಿ. ಸೊ ಅದು ಒಂದು ಕನ್ನಡದ ಇದಾದರೆ, ಮತ್ತು ತುಳುವಿನಲ್ಲಿ ಆಲ್ ಅಮೆರಿಕಾ ತುಳು ಅಸೋಸಿಯೇಷನ್ ಅಂತ ಹೇಳೋದ್ರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಬರೀ ನಮ್ಮ ಕನ್ನಡಕ್ಕೆ ಸೀಮಿತವಾಗದೆ ಬೇರೆ ರಾಜ್ಯದ ಇದರ ಜೊತೆನೂ ನಾವು ಸಂಪರ್ಕ ಇಟ್ಕೊಂಡು ನಾವು ಒಬ್ಬರೊಬ್ಬರ ಭಾಷೆ ಮತ್ತು ಇದರ ಬಗ್ಗೆ ಎಲ್ಲ ನಾವು ವಿಚಾರ ವಿನಿಮಯ ಮಾಡ್ತಾ ಇರ್ತೇವೆ. ಹೌದು. ಮತ್ತು ಶಾಲೆಗಳು ಇಲ್ಲ, ಅದು ಪ್ರತಿ ಒಂದೊಂದು ಅದರದ್ದೇ ರಿಜಿಸ್ಟರ್ಡ್ ಬಾಡಿಗಳಿದ್ದಾವೆ. ಬಟ್ ಎಲ್ಲರೂ ಜೊತೆಗೂಡಿ ಸೇರ್ತೀವಿ. ಆದರೆ ಇತ್ತೀಚಿನ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಿರೋದು HSS. ಯಾಕಂದರೆ ಅದಕ್ಕೆ ಇಲ್ಲಿ ಹೇಗೆ ನಾವು ನಮ್ಮ ಶ್ರದ್ಧೆ ಮತ್ತು ಶ್ರಮವನ್ನು ಹಾಕಿ ಬೆಳೆಸಲಿಕ್ಕೆ ಹೇಗೆ ನಾವು ದಿನಚರಿ ವಾರದಲ್ಲಿ ಒಂದು ದಿನ ಒಗ್ಗೂಡಿ ಒಂದಷ್ಟು ಚಿಂತನೆಗಳನ್ನು ಮಾಡಿ ಒಂದಷ್ಟು ಆಟವನ್ನು ಆಡಿ ಮಕ್ಕಳಿಗೆ ಆಟ ಆಡಿಸಿ ಅವರಿಗೆ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಬರೋ ಹಾಗೆ ಮಾಡಿ ದಿನಕ್ಕೆ ಆಗುವಂಥ ಕಾರ್ಯಕ್ರಮ ಇತ್ತೀಚಿನ ದಿನಗಳಿರೋದು HSS, ಹಿಂದೂ ಸ್ವಯಂ ಸೇವಕ ಸಂಘದ ಒಂದು ಸ್ಟ್ರಕ್ಚರ್ಡ್ ಶಾಖೆಯ ಒಂದು ಕಾರ್ಯಕ್ರಮ. ಅದರಿಂದ ನಮ್ಗೆ ಏನಾಗ್ತದೆ, ತುಂಬ ಜನರ ಪರಿಚಯ ಆಗ್ತದೆ. ಮತ್ತು ನಾವು ನಮ್ಮ ಒಂದು ಸಂಘಟನೆಯನ್ನು ಬೆಳೆಸುವ ಒಂದು ಕಾರ್ಯ ಇತ್ತೀಚಿನ ದಿನದಲ್ಲಿ ತುಂಬ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ನಾನು ವಾಸಿಸುವ ಒಂದು ಜಾಗ ಸ್ಯಾಂಟಾ ಕ್ಲಾರಿಟಾ ಅಂತ, ಅಲ್ಲಿ ಈಗ 1 ತಿಂಗಳ ಮುಂಚೆ ಒಂದು ಶಾಖೆಯನ್ನು ಶುರು ಮಾಡಿದ್ದೇವೆ. ಸೊ ನಾನು ನನ್ನ ಮಗನನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಅವನಿಗೂ ತುಂಬ ಸಂತೋಷ. ಯಾಕಂದರೆ ಅಲ್ಲೊಂದು ಆಟ ಆಡೋದು ಮತ್ತು ಅವರು ಕಲ್ತದನ್ನು ಇನ್ನೊಬ್ಬರಿಗೆ ಹೇಳುವಂಥ ಒಂದು ಅವಕಾಶ ಅವರಿಗೆ ಸಿಗ್ತದೆ. ಯಾಕಂದರೆ ಅವರು ನನ್ನ ಮುಂಚೆ ಹೇಳಿದಾಗೆ ಈ ಚಿನ್ಮಯ ಮಿಷನ್ ಅವರ ಬಾಲವಿಹಾರ ಅಂತ ಹೇಳುವ ಶಾಲೆಯಲ್ಲಿ ಏನು ಕಲಿತಾನ ಅದನ್ನು ಈ ಶಾಖೆಯಲ್ಲಿ ಹೋಗಿ ಉಳಿದ ಮಕ್ಕಳಿಗೆ ಹೇಳುವ ಒಂದು ಅವಕಾಶವೂ ಸಿಗ್ತದೆ ಅವನಿಗೆ. ಹಾಗೆ ಅವನಿಗೆ ಒಂದು ಖುಷಿ, ಏನೋ ಒಂದು 4 ಮಕ್ಕಳಿಗೆ ಹೇಳ್ಬೋದಲ್ಲ ಅಂತ. ಬಟ್ ಅದರಿಂದ ನಮ್ಮದೆಲ್ಲ ಸಂಘಟನೆ ಬೆಳೀತಾ ಹೋಗ್ತದೆ. ಹೌದು. ಈಗ ತಾವು ಅಲ್ಲಿ ಬೋಯಿಂಗ್ ವಿಮಾನ ಕಂಪನಿಯಲ್ಲಿ ಇದ್ದೀರಾ, ಇಂಜಿನಿಯರ್ ಆಗಿದ್ದೀರಾ. ನಮ್ಮ ಒಂದು ಕರ್ತವ್ಯ ಅಂದ್ರೆ ಉದ್ಯೋಗ ಮತ್ತೆ ಈ ತರ ನೀವು ಸಾಮಾಜಿಕವಾಗಿ ಸಂಘ ಸಂಸ್ಥೆಗಳ ಮುಖಾಂತರ ತೊಡಗಿಸಿಕೊಳ್ಳಬೇಕು, ಹೇಗೆ ಹೊಂದಾಣಿಕೆ ಮಾಡಿ? ಅದನ್ನು ನಿಮ್ಮ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ನಮಗೆ ಚಿಕ್ಕ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿಯವರ ಪ್ರೇರಣೆ, ಅವರು ಕೆಲಸ ಮಾಡೋದನ್ನು ನೋಡಿ ನಮ್ಗೆ ಏನಾಗ್ತದೆ, ಒಂದು ಸ್ವಲ್ಪ ಅದರ ಕೆಲಸ ಮಾಡಬೇಕು ಮತ್ತು ಸಂಘ ಸಂಸ್ಥೆಗಳು ನೋಡುವ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದರೆ ಅದು ಭಾಷೆ, ಕಲೆ, ಸಂಸ್ಕೃತಿ ಉಳಿದ್ರೆ ಈಗ ನಮ್ಮ ಉಳಿಸೋ ಕರ್ತವ್ಯ, ಪ್ಲಸ್ ಮಕ್ಕಳಿಗೆ ಅದನ್ನು ತಿಳಿಸೋ ಪ್ರಯತ್ನ ಮಾಡಬೇಕಂತ ಹೇಳೋದು ನಮಗೆ ನಮ್ಮ ತಂದೆಯವರ ಒಂದು ಪ್ರೋತ್ಸಾಹ ಅದು ನಿಜ ಅನ್ನಿಸ್ತದೆ. ಆ ದೃಷ್ಟಿಯಲ್ಲಿ ನಾವು ಏನು ಮಾಡ್ತೀವಿ, ವಾರದ 5 ದಿನದಲ್ಲಿ ನಮಗೆ ಕೆಲಸದ, ಯಾಕೆ ಮುಂಚೆ ಹೇಳಿದಂಗೆ ಅಮೇರಿಕಾ ಈಸ್ ಎ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ನಿಮ್ಮ 5 ದಿನದ ಕೆಲಸ ಕಾರ್ಯಗಳಲ್ಲಿ ಮುಗಿದೋಗ್ತದೆ. ಮತ್ತು ನಮಗೆ ಸಿಗೋದು 2 ದಿನ, ಭಾನುವಾರ ಮತ್ತು ಶನಿವಾರ. ಅದರಲ್ಲಿ 1 ದಿನ ಶನಿವಾರ ಹೆಚ್ಚಾಗಿ ಇಂಥ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅಂತಲೇ ಮೀಸಲಿಡುವ ಪ್ರವೃತ್ತಿ. ಮತ್ತು ಭಾನುವಾರ ನಮಗೆ ಸ್ವಲ್ಪ ಸಂಖ್ಯೆದ ಉಳಿದದನ್ನು ಚಿಕ್ಕ ಮಾಡಿ ಭಾನುವಾರ ಬೆಳಿಗ್ಗೆ ಯಾವಾಗಲೂ ನಮಗೆ ಚಿನ್ಮಯ ಮಿಷನ್ ಅವರ ಸ್ಕೂಲ್ ಅದು ಫಿಕ್ಸ್ಡ್ 9 ಗಂಟೆಯಿಂದ 10:30 ತನಕ 1:30 ಗಂಟೆಯ ಅದು ನಿಗದಿತ ಟೈಮ್. ಅದು ಇಡೀ ವರ್ಷ ಈ ಮಕ್ಕಳ ಶಾಲೆಯ ಟೈಮಲ್ಲಿ ಪ್ರತಿ ಭಾನುವಾರ ಅದು ನಿರಂತರ ನಡೀತಾ ಇರ್ತದೆ. ಅದಕ್ಕೆ ಮೀಸಲಿಡ್ತೀವಿ. ಮತ್ತು ಇತ್ತೀಚೆಗೆ ಶುರುವಾದ ಶಾಖೆಗೆ ನಮಗೆ ಅದೇ ಭಾನುವಾರ 4:30ಯಿಂದ 6 ಗಂಟೆ ತನಕ ಅದು ಒಂದು 90 ನಿಮಿಷದ ಕಾಲ ಫಿಕ್ಸ್ ಆಗಿದೆ. ಅದರಿಂದ ನಮಗೆ ಏನಾದರೂ ಎಕ್ಸ್ಟ್ರಾ ಕಮಿಟ್ಮೆಂಟ್ ಬಂದರೆ ಮಾತ್ರ ಅದನ್ನು ಬಿಟ್ಟು ಹೋಗ್ತೀವಿ ಹೊರತು, ಇಲ್ಲದ್ರೆ ಈ ನಿಗದಿತ ಟೈಮ್ಗಳು ಅದಕ್ಕೆ. ಮತ್ತು ಉಳಿದ ಸಮಯ ಭಾನುವಾರ ನಾವು ನಮ್ಮ ಕೆಲಸಗಳನ್ನು ಮಾಡಿ ಮುಂದಿನ ವಾರಕ್ಕೆ ತಯಾರಿ ಆಗೋದು. ಸೊ ಈ ಪ್ಯಾಟರ್ನ್ ಚೌಕಟ್ಟು ಅಂತ ಹೇಳಿದ್ನಲ್ಲ, ಈ ಚೌಕಟ್ಟು ಮುಂದೆ ಹೋಗ್ತಾ ಇರುತ್ತೆ. ಮತ್ತು ಕೆಲವು ಸಂಘ ಸಂಸ್ಥೆಗಳ ಮೀಟಿಂಗ್ಗಳು ಅದನ್ನೆಲ್ಲ ನಾವು ವಾರದ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಗಂಟೆ ಸಮಯ ತೆಗೆದು ನಾವು ಅದನ್ನು ಸಂಘಟಿಸ್ತೀವಿ. ಹೌದು. ಒಂದಷ್ಟು ಅಲ್ಲಿ ಧಾರ್ಮಿಕತೆಗೆ ಸಂಬಂಧಿಸಿದ, ಈಗ ತಾವು ಹೇಳಿದ್ರೆ ಇಸ್ಕಾನ್ ಅಂತ ದೇವಾಲಯಗಳ ಮುಖಾಂತರ ನಿಮಗೆ ಒಂದಲ್ಲಿ ವಾತಾವರಣ ನಿರ್ಮಾಣ ಆಗ್ತದೆ ಅಂತ. ಅನಿವಾಸಿ ಭಾರತೀಯರಿಗೆ ಅಲ್ಲಿ ಹೇಗಿದೆ ಧರ್ಮದ ಬಗ್ಗೆ ನಂಬಿಕೆ ಮತ್ತು ಅದನ್ನು ಇದು ಮಾಡ್ಲಿಕ್ಕೆ ಅಂತ? ನಮ್ಮ ಭಾರತೀಯರಿಗೆ ಧರ್ಮ ಮತ್ತು ಇದರ ಬಗ್ಗೆ ಒಳ್ಳೆಯ ಅರಿವಿದೆ. ಅದನ್ನು ಉಳಿಸಿ ಬೆಳೆಸಬೇಕಂತ ಹೇಳುವ ಮನೋಭಾವನೆ ತುಂಬ ಒಂದಿಗಿದೆ. ಅದೇ ರೀತಿಯಲ್ಲಿ ತಮ್ಮ ಹಿನ್ನೆಲೆಯ ಪ್ರಭಾವದಿಂದ ಅದನ್ನು ವಿರೋಧಿಸುವವರೂ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಆ ಮಟ್ಟದಲ್ಲೇ ನಮಗೆ ಬೇಕಾಗಿರೋದು ಈ ಪಕ್ಷ ಸಂಘಟನೆಯ ಒಂದು ಶಕ್ತಿ. ಯಾಕಂದರೆ ನಾವು ಅದನ್ನು ಯಾವ ರೀತಿ ನೋಡ್ತೇವೆ ಅಂದರೆ, ನಮ್ಮಲ್ಲಿ
ಭೇದಗಳಿದ್ರೆ ಅದು ಅವರವರಿಗೆ ಬಿಟ್ಟದ್ದು. ಆದರೆ ನಾವು ಅಲ್ಲಿದ್ದವರಿಗೆ ತಪ್ಪು ಮಾಹಿತಿ ಕೊಡುವ ಒಂದು ಸಂದರ್ಭಗಳು ಬಂದಿದ್ದವು ಹಿಂದಿನ ಕಾಲದಲ್ಲಿ. ಯಾವಾಗಾದರೆ ನಮ್ಮ ಭಾರತದಲ್ಲಿ ಆರ್ಟಿಕಲ್ 360 ಅಬಾಲಿಷ್ ಮಾಡುವಾಗಿರ್ಬೋದು, ಅಥವಾ ರಾಮ ಮಂದಿರ ಇದು ಲೋಕಾರ್ಪಣೆ ಆಗುವ ತೀರ್ಪು ಬಂದಾಗ ಇರ್ಬೋದು, ಆ ಕಾಲದಲ್ಲಿ ಈ ಕೆಲವು ದೇಶದ್ರೋಹಿ ಶಕ್ತಿಗಳಂತಲೇ ಹೇಳ್ಬೋದು ಅದನ್ನು, ಅವರು ಅದನ್ನು ರಾಜಕೀಯ ಲಾಭಕ್ಕಾಗಿ ಉಪಯೋಗಿಸುವ ಸಂದರ್ಭಗಳು ಬಂದಿದ್ದವು. ಆಗ ನಾವು ಏನು ಮಾಡಿದ್ದೀವಿ, ಅದನ್ನು ತಿದ್ದಿ ಅವರಿಗೆ ಸರಿಯಾದ ಮಾಹಿತಿಯನ್ನು, ಅವರಿಗೆ ಸರ್ಕಾರದವರಿಗೆ ಆಗಿರ್ಬೋದು ಅಥವಾ ಅಲ್ಲಿನ ಪ್ರಜೆಗಳಿಗೆ ಆಗಿರ್ಬೋದು, ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡುವಲ್ಲಿ ನಾವು ತುಂಬ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ HSSನ ಅಂಗಪಕ್ಷಗಳು, ಅಲ್ಲಿ ಇನ್ನೂ ಒಂದು 3-4 ಪಕ್ಷಗಳು ತಂಡಗಳಿದ್ದಾವೆ, ಅವರೆಲ್ಲ ಸೇರಿಕೊಂಡು ಕಾನೂನಾತ್ಮಕವಾಗಿ ಆರ್ಟಿಕಲ್ 360ಯ ಬಗ್ಗೆ ಹೇಳಿದ್ರೆ ಪ್ರತಿ ಕೆಲವು ಅವರವರ ಒಂದು ಹಿಡಿತ ಇರುವ ಜಾಗ ಇರ್ಬೋದು, ಡ್ಯಾಲಸ್ ಇರ್ಬೋದು, ಸಿಯಾಟಲ್ ಅಂತ ಹೇಳೋ ಕೆಲವು ಜಾಗದಲ್ಲಿ ಈ ಅದನ್ನು ವಿರೋಧಿಸುವಂಥ ಮತ್ತು ಆರ್ಟಿಕಲ್ 360 ಗುಂಪುಗಳಲ್ಲಿ ಅಮೆರಿಕವನ್ನು ಮಾರ್ಗ ತಪ್ಪಿಸುವ ಒಂದು ದೃಷ್ಟಿ ಇತ್ತು. ಆಗ ನಾವು ಅದನ್ನು ಸರಿಪಡಿಸಿ ಸರಿ ಮಾರ್ಗಕ್ಕೆ ತಂದದ್ದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಮಾಡೋ ಸಂಘಟನೆ ಫಲ ಕೊಡ್ತದೆ ಅಂತ ಹೇಳೋದು ಧೈರ್ಯ ನಮಗೆ. ಹೌದು, ಹಾಗೆ ಅಂಥ ಕೆಲವು ಪ್ರಸಂಗಗಳು ನಮಗೆ ಮುಂದೆ ಕೆಲಸ ಮಾಡಲಿಕ್ಕೆ ಇನ್ನೂ ಪ್ರೇರೇಪಣೆಯನ್ನು ಕೊಡ್ತೇವೆ. ಹಾಗೇನಾಗ್ತದೆ, ನಾವು ಒಂದು 4 ಜನ ಇದ್ದವರು ನಮಗೊಂದು 10 ಜನ ಬಂದು ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಕಮ್ಯುನಿಟಿಗೆ ನಾನೀಗ ಸಂಪರ್ಕ ಮಾಡಲಿಕ್ಕೆ ಇದ್ರೆ ತುಂಬ ಸಂಘಟನೆಗಳಲ್ಲಿ ನಾವು ಸಂಪರ್ಕ ಮಾಡಿ ಇವತ್ತು ಒಂದು ಮುಂದೆ ಹೋಗುವ ಒಂದು ಧೈರ್ಯ ನಮಗೆ ಸದಾ ಇದೆ. ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಮುಂದಕ್ಕೆ ಯಾವಾಗಲೂ ಸಹಾಯವಾಗುತ್ತದೆ ಅನ್ಕೊಂತೀವಿ. ಹೌದು. ಈಗ ಇತ್ತೀಚೆಗೆ ಮೋದಿ ಅವರ ಒಂದು ಕಾರ್ಯಕ್ರಮ ಅಮೆರಿಕದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಾಗ ಅದೊಂದು ಸಂಘಟನೆಯ ದೃಷ್ಟಿಯಿಂದಲೂ ಕೂಡ ತಾವು ಅದರ ಮುಂಚೂಣಿಯಲ್ಲಿ ಇತ್ತು ಅವರು. ಹೌದು. ಅನಿವಾಸಿ ಭಾರತೀಯರಿಗೆ ಮೋದಿ ಅಂದ್ರೆ ಹೇಗೆ ಅಭಿಪ್ರಾಯ ಇದೆ? ಮೋದಿ ಅವರ ಬಗ್ಗೆ ತುಂಬ ಅಭಿಪ್ರಾಯ ಇದೆ, ತುಂಬ ಒಳ್ಳೆಯ ಹಾಗೂ ಗೌರವವಾಗಿರುವ ಅಭಿಪ್ರಾಯ ಇದೆ. ಯಾಕಂದರೆ ಮೊದಲನೆಯದಾಗಿ ಅವರ ಹಿಂದೆ ನಿಂತು ಕೆಲಸ ಮಾಡುವವರು ನಮ್ಮ ಸಚಿವರು, ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು. ಮುಂಚಿನ ಕಾಲದಲ್ಲಿ ಒಂದು ಮನೋಭಾವನೆ ಇತ್ತು, ಅನಿವಾಸಿ ಭಾರತೀಯರಿಗೆ ಒಂದು ಏನು ಮನ್ನಣೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದರೆ, ಭಾರತವನ್ನು ಉಳಿದವರ ಯಾವುದೋ ಬೇರೆ ದೇಶಗಳ ಪರವಾಗಿ ಆಲೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ತಾ ಇದ್ರು. ಆದರೆ ಇವತ್ತಿನ ಸಚಿವರು ಆ ಒಂದು ಮನೋಭಾವನೆಯನ್ನು ಬದಲಿಸಿಬಿಟ್ಟಿದ್ದಾರೆ. ಯಾವಾಗಲೂ ಭಾರತ ಹಾಗೂ ಭಾರತದ ಹಿತದೃಷ್ಟಿಯಿಂದ ತುಂಬ ಎಲ್ಲ ನಿರ್ಧಾರಗಳನ್ನು ಅವರು ನೋಡುವ ಕಾರ್ಯಶೈಲಿಯಲ್ಲಿ ಎಲ್ಲ ಭಾರತ ಮತ್ತು ಭಾರತ ಪರವಾದ ನಿರ್ಧಾರಗಳನ್ನು ತೆಗೊಳ್ಳುವುದರಿಂದ ಅನಿವಾಸಿ ಭಾರತೀಯರಿಗೆ ತುಂಬ ಅನುಕೂಲವಾಗ್ತದೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ, ಅಲ್ಲೇ ಭಾರತೀಯರು ಅಲ್ಲಿ ಹೋಗಿ ಸಿಟಿಸನ್ ಆದರೆ ಅವರಿಗೆ OCI ಕಾರ್ಡ್ ಅಂತದ್ದು ಕೊಡ್ತಾರೆ. ಅದು ಮುಂಚೆ ಒಂದು ನಿಗದಿತ ವರ್ಷಕ್ಕೆ ಕೊಡ್ತಾ ಇದ್ರು, ಅದನ್ನೀಗ ಲೈಫ್ ಟೈಮ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅಂತ ಚಿಕ್ಕ ಚಿಕ್ಕ ದಿನಚರಿಯಲ್ಲಿ ಇರುವಂಥ ಕೆಲವು ವಿಚಾರಗಳಿಗೆ ಅವರು ಸ್ಪಂದಿಸಿದ್ರಿಂದ ಇವತ್ತು ಮೊನ್ನೆ ನ್ಯೂಯಾರ್ಕ್ನಲ್ಲಿ ಸೆಪ್ಟೆಂಬರ್ 22ಕ್ಕೆ ನಡೆದ ಒಂದು ನಮ್ಮ ಸಮಾವೇಶವೇ ಸಾಕ್ಷಿ. ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಗೊತ್ತಿದ್ದಾಗಿದ್ದು ನಮಗೆ ಸಾಧಾರಣ ಒಂದು 6 ವಾರದ ಮುಂಚೆ. ಅದು ಕನ್ಫರ್ಮ್ ಆಗಲಿಲ್ಲ. ಅದು ನಾವು ಹೇಳಿದಾಗ ನಮ್ಮ ಸಮುದಾಯ ಇದೆ, ಸೊ ನಾನು ಒಂದು ಸಮುದಾಯ ಸಂಪರ್ಕ ಅಧಿಕಾರಿಯಾಗಿ ಅವರ ತಂಡದ 40 ಜನ ತಂಡವನ್ನು ರಚಿಸಿದೆ. ಸೊ ನಮಗೆ ಅದರ ಪ್ರೇರೇಪಣೆ ಇದೆ, ನಮ್ಮ ಸಂಘ ಮತ್ತು HSS ಇರ್ಬೋದು, ಪಾರ್ಟಿಯ ಕೆಲಸದಲ್ಲಿರ್ಬೋದು, ಅದರಿಂದ ನಮಗೆ ಮಾಹಿತಿ ಬಂದು ಆ ಮಾಹಿತಿ ಪ್ರಕಾರ ಒಂದು 40 ಜನರ ತಂಡವನ್ನು ರಚಿಸಿ ನಮಗೆ ಆ ಸಮಾವೇಶ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಹೇಳುವ ಒಂದು ತುಂಬ ಇದಿತ್ತು. ಅವಧಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ಹೇಳಿ ಶುರು ಮಾಡಿದ್ದ ಇದರಿಂದ 2 ವಾರದಲ್ಲಿ ನಮಗೆ ಸಾಧಾರಣ 2,000 ಸಂಘ ಸಂಸ್ಥೆಗಳನ್ನು ನಾವು ರೀಚ್ ಔಟ್ ಮಾಡಿದ್ವಿ. ಅವರನ್ನು ರೀಚ್ ಔಟ್ ಮಾಡಿ ಅವ್ರಿಗೆ ನೋಂದಾಣಿಕೆ ಮಾಡಿದಾಗ 700 ಸಂಘ ಸಂಸ್ಥೆಗಳು ನಮಗೆ ನೋಂದಾಣಿಸಿದ್ವು. ಅಲ್ಲಿಗೆ ನಮಗೆ ಧೈರ್ಯ ಬಂತು 2 ವಾರದಲ್ಲಿ. ಯಾಕಂದರೆ ಅಷ್ಟು 700 ಸಂಘ ಸಂಸ್ಥೆಗಳು ನಮ್ಮ ಭಾರತದ ಮೂಲ ಸಂಘ ಸಂಸ್ಥೆಗಳು, ಇಡೀ ಭಾರತದಲ್ಲಿ ದಕ್ಷಿಣದಿಂದ ಹಿಡಿದು ಕಾಶ್ಮೀರದವರೆಗೆ, ಉತ್ತರದಿಂದ ಹಿಡಿದು ಗುಜರಾತ್ ಅಥವಾ ಇಲ್ಲಿಂದ ಹಿಡಿದು ನಮ್ಮ ಪೂರ್ವದವರೆಗೆ ಇರೋ ಎಲ್ಲ ಸಂಘ ಸಂಸ್ಥೆಗಳನ್ನು ನಾವು ರೀಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಮೋದಿ ಅವರು 3 ಸಲ ಅಮೆರಿಕದಲ್ಲಿ ಒಂದು ಸಮಾವೇಶ ಮಾಡಿದ್ದಾರೆ. ಅದನ್ನು ಸಂಘಟಿಸಿದ್ದೆ ಇದೇ ಮಾದರಿಯಲ್ಲಿ. ಸೊ ಅದೇ ತಂಡದಲ್ಲಿದ್ದ ಒಂದು 20 ಜನ ಇದ್ರು, ಅದರಲ್ಲಿ ಮಾರ್ಗದರ್ಶಕರಾಗಿದ್ರು. ಸೊ ನಾವೊಂದು 20 ಜನ ಹೊಸಬ್ರಿದ್ವಿ. ಸೊ ನಾವು ಹಳೆ
ಬೇರು ಹೊಸ ಚಿಗುರು ಸೇರಿ ನಮಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಆಧಾರದಲ್ಲಿ 2000 ಸಂಘ ಸಂಸ್ಥೆಗಳನ್ನು ರೀಚ್ ಮಾಡಿದೆ, 700 ಅಂತ ಹೇಳಿದ್ನಲ್ಲ. ಅದರಲ್ಲಿ ನಾವು ಫಸ್ಟ್ ಅವರನ್ನ ವ್ಯಾಲಿಡೇಟ್ ಮಾಡಬೇಕು. ಯಾಕಂದ್ರೆ ಪ್ರಧಾನಮಂತ್ರಿಯವರು ಒಂದು ಕಾರ್ಯಕ್ರಮ ಬರೋದಾದ್ರೆ ನಾವು ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗ್ತದೆ, ಸೆಕ್ಯೂರಿಟಿ ಚೆಕ್ ಇದು ಇರಬೇಕು. ಸೊ ಯಾರು ನಮಗೆ ಬರ್ತಿರೋರು ಯಾರು ಅಂತ ಗೊತ್ತಿರಬೇಕು. ಅದಕ್ಕೆ ಸುಲಭವಾದ ದಾರಿ ಅಂದರೆ ಸಂಘ ಸಂಸ್ಥೆಗಳೇ ಅದನ್ನು ಜವಾಬ್ದಾರಿ ತಗೊಂಡು ಅವರ ಸದಸ್ಯರನ್ನು ಕರ್ಕೊಂಡು ಬರೋದು. ಆ ಮಾಡೆಲಲ್ಲಿ ಮುಂಚಿನ ಸಮಾವೇಶಗಳೆಲ್ಲ ನಡೆದದ್ದು. ಈ ಬಾರಿ ಅದನ್ನೇ ಮುಂದುವರಿಸಿಕೊಂಡು ಹೋಗಿ 700 ಸಂಘ ಸಂಸ್ಥೆಗಳನ್ನು ನಾವು ಅಂದರೆ ನೋಂದಾಣಿಕೆ ಮಾಡಿದವರನ್ನ ಆಯ್ಕೆ ಮಾಡಿ ಅವರನ್ನು ವ್ಯಾಲಿಡೇಟ್ ಮಾಡ್ತೀವಿ. ಫಸ್ಟ್ ವ್ಯಾಲಿಡೇಷನ್ ಮಾಡಿದ ಮೇಲೆ ಆ ಸಂಘದ ಸದಸ್ಯರಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಆಶ್ಚರ್ಯವಾಗಿ ನಾವೊಂದು 10,000 ಜನ ಬರ್ಬೋದು 700 ಸಂಘ ಸಂಸ್ಥೆಗಳಿಂದ ಅಂತ ನಾವೊಂದು ಲೆಕ್ಕಾಚಾರ ಹಾಕಿದರೆ ನಮಗೆ ರಿಜಿಸ್ಟರ್ ಆದ ಕೌಂಟ್ 50,000. ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಮೋದಿಜಿಯವರ ಪ್ರಭಾವ ಎಷ್ಟು ಮಟ್ಟಿಗೆ ಅಂತ. ಸಂಘದ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಮಗೆ ಗೊತ್ತಾಗಿದೆ ಮೋದಿ ಅವರು ಬರ್ತಾರೆ, ನಾವು ಅವರಿಗೆ ಹೇಳೋ ಮುಂಚೆನೆ ಅವರಿಗೆ ಗೊತ್ತಿದೆ, ನಾವು ತಯಾರಿದ್ದೇವೆ, 2 ಬಸ್ 3 ಬಸ್ ರೆಡಿ ಮಾಡಿದೆ, ನೀವು ಜಾಗ ಹೇಳಿ ಸಮಯ ಹೇಳಿ ನಾವು ಅಲ್ಲಿಗೆ ಬರ್ತೇವೆ ಅಂತ ಹೇಳುವ ಒಂದು ಧೈರ್ಯವನ್ನು ನಮಗೆ ತುಂಬಿದ್ರು. ಅಂತ ಒಂದು ಸನ್ನಿವೇಶದಲ್ಲಿ ಮತ್ತೆ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋದ್ವಿ. 3 ವಾರದಲ್ಲಿ ಎಲ್ಲ ಅದೇ ಭದ್ರತೆ ಮತ್ತು ಅಲ್ಲಿಯ ನಮಗೆ ಜಾಗ ದೊಡ್ಡ ಸ್ಟೇಡಿಯಂ ಸಿಗಲಿಲ್ಲ. ಯಾಕಂದ್ರೆ ನ್ಯೂಯಾರ್ಕ್ನಲ್ಲಿ ಇರುವ ದೊಡ್ಡ ಸ್ಟೇಡಿಯಮೇ ನಾಸಾ ಕೊಲಸಿಯಂ. ಅಲ್ಲಿ ಒಂದು 15,000 ಜನರನ್ನು ಅಕಾಮಡೇಟ್ ಮಾಡೋ ಒಂದು ವ್ಯವಸ್ಥೆ ಇತ್ತು. ಸೊ ಹಾಗೆ 15,000 ಜನರಿಗೆ ನಾವು ಕನ್ಫರ್ಮೇಷನ್ ಅಂದರೆ RSVP ಮಾಡಿಸಿ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನಾವು ಮತ್ತೆ ಪ್ರೋಗ್ರಾಮ್ ಮಾಡಿದ್ದು ಹಾಗೆ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಆ ಒಂದು ಸಮಾವೇಶಕ್ಕೆ ಬಂದ ಜನರ ಒಂದು ರೆಸ್ಪಾನ್ಸ್. ಅದರಲ್ಲಿ ಮತ್ತೆ ನಾವು ಮನೋರಂಜನಾ ತಂಡ ಅಂತ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಮನೋರಂಜನೆ ನೋಡಿದರೆ 50-60 ಕಾರ್ಯಕ್ರಮಗಳ ಪಟ್ಟಿಯೇ ನಮಗೆ ಬಂದ್ಬಿಟ್ಟಿದೆ ಎಲ್ಲ ಕಡೆಯಿಂದ. ಸೊ ಹಾಗೆ ಅವರನ್ನು ಮತ್ತೆ ಪ್ರತ್ಯೇಕವಾಗಿ ಅವರಲ್ಲಿ ಸೇರಿಸುವಂಥ ಕಾರ್ಯಕ್ರಮ ಆಯಿತು. ಸೊ ಸರಿಸುಮಾರು 1.5 ಗಂಟೆಯ ಮನೋರಂಜನಾ ಕಾರ್ಯಕ್ರಮ. ಅವ್ರು 2 ಸಲ ಅದೇನಾಯಿತು, ಒಂದು ಕಾರ್ಯಕ್ರಮದ ಪ್ರಕಾರ ನಾವು 10:30 ಇಂದ 12:00ವರೆಗೆ ಮನೋರಂಜನಾ ಕಾರ್ಯಕ್ರಮ ಇತ್ತು. ಈ ಮನೋರಂಜನಾ ತಂಡನಿಗೆ ಎಷ್ಟು ಅವರು ಉಲ್ಲಾಸದಲ್ಲಿದ್ದರು ಅಂದರೆ ಜನರು ಒಳಗೆ ಬರುವಾಗ ಹೊರಗಡೆನೆ ಸ್ಟೇಜ್ ಮಾಡಿ ಒಂದ್ಸಲ ಪ್ರದರ್ಶನ ಮಾಡಿದರು. ಅದಾದ್ಮೇಲೆ ಮತ್ತೆ ಸ್ಟೇಡಿಯಂ ಒಳಗೆ ಹೋಗಿ ಮೋದಿ ಅವರ ಮುಂದೆ ಮತ್ತೆ ಪ್ರದರ್ಶನ ಮಾಡಿದರು. ಅಷ್ಟರ ಮಟ್ಟಿಗೆ ಜನರಿಗೆ ಅವರ ಮೇಲೆ ಒಂದು ಗೌರವ ಇದೆ. ಹೌದು. ಸರ್ಕಾರದ ಕಡೆಯಿಂದ ತಾವು ಆ ಕಾರ್ಯಕ್ರಮ ಸಂಘಟಿಸಬೇಕಾದ್ರೆ ಅಲ್ಲಿಯ ಒಂದು ವ್ಯವಸ್ಥೆಗಳು ಆಡಳಿತಾತ್ಮಕವಾಗಿ ಹೇಗೆ? ಹೌದು, ಇದು 2 ರಾಷ್ಟ್ರಗಳ ಇದು ಏನು ಅಫಿಷಿಯಲ್ ವಿಸಿಟ್ ಆಗಿದ್ದರಿಂದ ಭಾರತದ ಪ್ರಧಾನಿಗೆ ತುಂಬ ಸೆಕ್ಯೂರಿಟಿ ಇರುತ್ತದೆ. ಅದರಲ್ಲೂ ನಮಗೆ ಹೆಚ್ಚಿನ ಸ್ಕ್ರೂಟಿನೈಸ್ ಮಾಡಿದರು. ನಮ್ಮ ಇಡೀ ಇಲ್ಲಿ ನೀವು ಆಧಾರ್ ಕಾರ್ಡ್ ಅಂತ ಏನು ಹೇಳ್ತೀವಲ್ಲ, ಅದೇ ರೀತಿ ನಮಗೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅಂತ, ಅದರಲ್ಲಿ ನಿಮ್ಮ ಎಲ್ಲ ಹಿಸ್ಟ್ರಿ ಬರ್ತದೆ. ನೀವು ಅಲ್ಲಿ ಕಾಲಿಟ್ಟ ದಿನದಿಂದ ಇವತ್ತಿನವರೆಗೂ ನೀವು ಹೆಜ್ಜೆಯಲ್ಲಿ ಏನು ಮಾಡಿದ್ದೀರಿ ಅಂತ ಹೇಳುವ ಒಂದು ಹಿಸ್ಟ್ರಿ ಬರ್ತದೆ. ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ಸ್ನೈಪರ್ ಅಂತ ಹೈಯೆಸ್ಟ್ ಲೆವೆಲ್ ಆಫ್ ಸೆಕ್ಯೂರಿಟಿ ಅವರು ಬಂದು ಎಲ್ಲ ಸೆಕ್ಯೂರಿಟಿ ಸಿಸ್ಟಮ್, ಮತ್ತು ಅದು ಅವರ ಕರ್ತವ್ಯ. ಅದು ಭಾರತೀಯರಿಗೆ ಮಾತ್ರ ಅಂತಲ್ಲ, ಎಲ್ಲ ಬರುವ ಎಲ್ಲ ಸರ್ಕಾರದ ರೆಪ್ರೆಸೆಂಟೇಟಿವ್ಗೆ ಅದೇ ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ. ಸೊ ಬಟ್ ತುಂಬ ಚೆನ್ನಾಗಿ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. 3 ಲೆವೆಲ್ ಸೆಕ್ಯೂರಿಟಿ ಇತ್ತು ಅಲ್ಲಿ. ಅದನ್ನೆಲ್ಲ ದಾಟಿ ನಾವು ಅಲ್ಲಿ 15,000 ಜನರನ್ನ ಸ್ಟೇಡಿಯಂಗೆ ತರುವುದು ತುಂಬ ಕಷ್ಟದ ಕೆಲಸ. ಆದರೂ ಭಾರಿ ಸಲೀಸಾಗಿ ನಡೆಯಿತು. 1.5-2 ಗಂಟೆಯಲ್ಲಿ ನಾವು 15,000 ಜನರನ್ನು ಸ್ಟೇಡಿಯಂ ಒಳಗೆ ಕಳಿಸುವ ವ್ಯವಸ್ಥೆ ಆಗಿತ್ತು. ಇಷ್ಟೆಲ್ಲ ಸಾಧಕ ಬಾಧಕಗಳನ್ನು ಮೀರಿ. ಹೌದು. ಅದರಲ್ಲಿ ಗೊತ್ತಾಗಿದೆ, ಯಾಕಂದರೆ ಜನರು ಭಾರಿ ಮೋದಿಯವರ ಅಭಿಮಾನಿಗಳಂದರೆ ಅಷ್ಟು ಶಿಸ್ತಿನವರು ಅಂತ ತೋರಿಸೋದು ನಮಗೆ ಅಲ್ಲಿ ಕಣ್ಣ ಮುಂದೆ ಒಂದು ಭಾವ ಬಂತು. ಯಾಕಂದ್ರೆ ನಮ್ಗೆ ಯಾವುದೇ ಕಷ್ಟ ಆಗಲಿಲ್ಲ. ಮುಟ್ಟಿದ್ದು 1,000-2,000 ಮಂದಿ ಸೇರುವಂತ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬಾ ನಾವು ಸಾಹಸ ಪಡಬೇಕಾಗ್ತದೆ. ಕರೆಕ್ಟ್. ಅಲ್ಲಿ 15,000 ಮಂದಿ ಹೌದು. ಅದು ನಮ್ಗೆ ಒಂಥರ ಈಗ ಕೂತು ನೋಡಿದ್ರೆ ಅದು ಒಂಥರ ಕನಸಲ್ಲಿ ಆದ ಹೋದಾಗೆ ಅನ್ನಿಸ್ತದೆ. ಹೌದು. ಎಷ್ಟು ಹೊತ್ತಿದ್ರು ಮೋದಿ ಅವರು ನಿಮ್ಮ ಆ ಕಾರ್ಯಕ್ರಮದಲ್ಲಿ? ಆ ಕಾರ್ಯಕ್ರಮ ಸಾಧಾರಣ 3 ಗಂಟೆ ಪ್ರೋಗ್ರಾಮ್ ಇತ್ತು. ಅದರಲ್ಲಿ 1.5 ಗಂಟೆ ಮನೋರಂಜನೆ ಕಾರ್ಯಕ್ರಮ ಇತ್ತು. ಅದಾದಮೇಲೆ ಅವರು 1.5 ಗಂಟೆ ಭಾಷಣ ನಮ್ಮ ಎಲ್ಲರನ್ನು ಉದ್ದೇಶಿಸಿ 1.5 ಗಂಟೆ ಮಾತಾಡಿದರು. ಸೊ ಅದರ ಮಧ್ಯದಲ್ಲಿ ಏನಾಯಿತು ಅಂದರೆ ಅವ್ರದ್ದು ವೈಶಿಷ್ಟ್ಯವೇ ಹಾಗೆ, ಕಾರ್ಯಕರ್ತರನ್ನು ಮೀಟ್ ಮಾಡೋದು. ಸೊ ಒಂದು 5 ನಿಮಿಷದ ಕಾಲಾವಕಾಶ ತಗೊಂಡು ನಮ್ಮನ್ನು ಅಲ್ಲಿ
ನಾವಿದ್ದ ನಮ್ಮನ್ನಲ್ಲಿ ನಿಲ್ಲಿಸಿದ್ರು ಕಾರ್ಯಕರ್ತರು ಅಂತ ಹೇಳಿ. ಸೊ ನಮ್ಮ ಹತ್ರ ಬಂದು ನಮ್ಮನ್ನು ಭೇಟಿ ಮಾಡಿ ಒಂದು 5 ನಿಮಿಷ ಟೈಮ್ ನಮ್ಮ ಹತ್ರ ಸ್ಪೆಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಅವರನ್ನು ಭೇಟಿಯಾಗಿ ಒಂದು ಕೈ ಕುಲುಕುವ ಒಂದು ಸಂದರ್ಭವು ಬಂದದ್ದು ಒಂದು ಲೈಫ್ ಟೈಮ್ ಈವೆಂಟ್ ಅಂತ ಹೇಳ್ಬೋದು. ಅದೊಂದು ಅವಿಸ್ಮರಣೀಯ ಕ್ಷಣ. ಅದಾದಮೇಲೆ 1.5 ಗಂಟೆ ಮಾತಾಡಿ ನಮಗೆ ಭಾರತ ಮತ್ತು ಅಮೇರಿಕದ ಸಂಬಂಧ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಏನು ವಸುದೈವ ಕುಟುಂಬಕಂ ಅಂತ ಹೇಳುವ ಒಂದು ಅವ್ರದ್ದೇನು ಮಾರ್ಗದರ್ಶನ ಇದೆ ಅದಕ್ಕೆ ಹೇಗೆ ನಾವು ಸಹಾಯ ಮಾಡ್ಬೋದು. ಅಂದರೆ ಪ್ರತಿಯೊಬ್ಬರು ಮುಂಚಿನ ಕಾಲದಲ್ಲಿ ಒಬ್ಬರು ರಾಷ್ಟ್ರ ಅಂಬಾಸಿಡರ್ ಅಂತ ಇದೆ, ಒಬ್ಬರೇ ಹೋಗ್ತಾ ಇದ್ರು. ಮುಂಚಿನ ಗೌರ್ಮೆಂಟ್ ಹೇಳೋದು ಒಬ್ಬರೇ ನೀವು ಅಂಬಾಸಿಡರ್ ಅಂತ ಹೇಳ್ತಾರೆ. ಮೊನ್ನೆ ಅವರು ಘೋಷಿಸಿದೆ ಪ್ರತಿಯೊಬ್ಬ ಅನಿವಾಸಿ ಭಾರತೀಯನು ಅಂಬಾಸಿಡರ್ ಅಂದರೆ ರಾಷ್ಟ್ರದೂತರಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳುವ ಒಂದು ಮಾತನ್ನು ನಮಗೆ ಹೇಳಿ ಎಲ್ಲ ಒಳ್ಳೆ ರೀತಿಯ ಸಹಕಾರವನ್ನು ಕೋರಿ ಮುಂದಿನ ದಿನಗಳಲ್ಲಿ 3 ಟ್ರಿಲಿಯನ್ ನಮ್ಮ ಆರ್ಥಿಕ ಬೆಳವಣಿಗೆ ಅಲ್ಲಿ ತನಕ ತಲುಪಲಿಕ್ಕೆ ಸಹಕಾರವನ್ನು ಕೋರಿ ಎಲ್ಲರನ್ನ ಉದ್ದೇಶಿಸಿ ಸರಿಸುಮಾರು 1.5 ಗಂಟೆ ಮಾತಾಡಿದರು. ಹೌದು ಹೌದು. ಅಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜಿಸಿದ್ದೀರಿ. ನಮ್ಮ ತುಳುನಾಡಿನ ಈ ಭಾಗದ ಕಲಾ ಪ್ರಕಾರಗಳು ಕೂಡ ಪ್ರದರ್ಶನಗೊಳ್ಳುವಂತೆ. ಹೌದು, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದ ತಂಡ ಅದೇ ನಾನು ಮುಂಚೆ ಹೇಳಿದಾಗೆ ನಮ್ಮ ತುಳುಕೂಟದ ಆಲ್ ಅಮೆರಿಕ ತುಳುಕೂಟದ ಸದಸ್ಯರ ತಂಡ. ಅದರಲ್ಲಿ ಸರಿಸುಮಾರು ಒಂದು 20ರಿಂದ 25 ಮಂದಿ ತಂಡದವರು ಒಂದು ಯಕ್ಷಗಾನವನ್ನು ತೋರಿಸಿದ್ರು. ಅದೇ ರೀತಿ ಹುಲಿವೇಷ ಒಂದು 2 ನಿಮಿಷದ ಹುಲಿವೇಷದ ನೃತ್ಯವನ್ನು ತೋರಿಸಿದ್ದು ಒಂದು ವಿಶಿಷ್ಟವಾಗಿತ್ತು. ಓಕೆ, ಅದರ ಜೊತೆಗೆ ನಾವು ರಾಜಕೀಯವಾಗಿ ಕೂಡ ಪಕ್ಷದ ಸಂಘಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಘಟನೆ ಮಾಡುವಲ್ಲಿ ಕೂಡ ಅಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ಬೋದು ಕೂಡ ತಾವು ಕಾರ್ಯನಿರ್ವಹಿಸಿದ್ದೀರಾ. ಯಾವ ರೀತಿಯಾಗಿ ಇಲ್ಲಿ ಪಕ್ಷ ಸಂಘಟನೆ ಮಾಡ್ತೀರಿ ಅಂತ? ನಾವು ಪಕ್ಷ ಸಂಘಟನೆ ಮಾಡೋದು ನಮಗೆ ತಂದೆಯವರು ಹೇಗೆ ಹಾಬಿ ಅಂತ ಮಾಡ್ತಾ ಇದ್ರು, ಅದರದ್ದು ನಾವು ಚಿಕ್ಕದಿರುವಾಗ ತುಂಬ ನೋಡಿದ್ವಿ. ಅದರ ಒಂದು ಮುಂದಿನ ಒಂದು ನಮಗೂ ಒಂದು ಪ್ರೇರೇಪಣೆ ಅದು. ಆ ದಿಟ್ಟಿಯಲ್ಲಿ ನಾವು ಕೂಡ ಎಲೆಕ್ಷನ್ ಬಂದಾಗ ನಾವು ಕೆಲಸವನ್ನು ಮಾಡ್ತೀವಿ. ಅಲ್ಲಿ ಒಂದು ಪಕ್ಷ ಅಲ್ಲಿ ರಿಜಿಸ್ಟರ್ಡ್ ಈಗೇನು ಒಂದು OFBJP ಅಂತ ಹೇಳಿ, ಅದು ವಿದೇಶ ವಿಭಾಗ. ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನ್ಯಾಷನಲ್ ಕಮಿಟಿಯಲ್ಲಿ ಒಂದು ಚಿಕ್ಕ ವಿಭಾಗ ವಿದೇಶ ವಿಭಾಗ ಅಂತ. ಅದರಲ್ಲಿ ವಿಜಯ್ ಚೌತೇವಾಲಾ ಅಂತ ಹೇಳಿ ಅವರು ನಮಗೆ ಮಾರ್ಗದರ್ಶನ ಕೊಡುವವರು ನ್ಯಾಷನಲ್ ಲೆವೆಲಲ್ಲಿ. ಮತ್ತು ಸ್ಟೇಟ್ ಲೆವೆಲಲ್ಲಿ ದಿನೇಶ್ ಇವರು ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ವಿದೇಶ ಈ ತಂಡಕ್ಕೆ ಅಂದರೆ OFBJPಗೆ ವಿದೇಶ ವಿಭಾಗದ ಕನ್ವೀನರ್ ಆಗಿ ರಾಜ್ಯದಿಂದ ಅವರು ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಸೊ ಈ ಪಕ್ಷ ಸರಿಸುಮಾರು 20 ವರ್ಷಗಳಿಂದ ಅಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ. ಅದಕ್ಕೆ ಬಲ ಬಂದಿದ್ದು 2014ರ ಲೋಕಸಭಾ ಚುನಾವಣೆ. ಅಲ್ಲಿಂದ ತುಂಬ ಅದೆಲ್ಲ ವಾಲಂಟಿಯರ್ ಆಗಿ ಬಂದ ಎಲ್ಲ ಕಾರ್ಯಕರ್ತರು ಕರ್ನಾಟಕದಲ್ಲೇ ಸಾಧಾರಣ ಸರಿಸುಮಾರು 500ಕ್ಕೂ ಹೆಚ್ಚು ಸದಸ್ಯರು ಹೊಂದಿದ ಒಂದು ಸಂಸ್ಥೆ. ಮೊನ್ನೆ ಮೋದಿಜಿಯವರ ಕಾರ್ಯಕ್ರಮಕ್ಕೂ ಅಷ್ಟೇ ಒಂದು ಸರಿಸುಮಾರು ಇಡೀ ಭಾರತದಿಂದ OFBJP ಅಂದರೆ ಓವರ್ಸೀಸ್ ಫ್ರೆಂಡ್ಸ್ ಆಫ್ BJP ತಂಡದಿಂದ ಸರಿಸುಮಾರು ಒಂದು 300-400 ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಎಲೆಕ್ಷನ್ ಬಂದಾಗ ಈ ನಮ್ಮ ವಿದೇಶ ವಿಭಾಗದ ಸಂಚಾಲಕರಿಂದ ಅಥವಾ ರಾಜ್ಯದ ಕನ್ವೀನರಿಂದ ನಮಗೆ ಸೂಚನೆ ಬರ್ತದೆ. ಹೆಚ್ಚಿನಾಗಿ ನಮಗೆ ಒಂದು ಏನು ಮಾಡ್ತೀವಿ, ಮೊದಲಿಗೆ ಒಂದು ಇಡೀ ರಾಜ್ಯದಲ್ಲಿ ಇರುವ ಕ್ಷೇತ್ರಗಳಲ್ಲಿ 50% ವಿನ್ನಿಂಗ್ ಚಾನ್ಸ್ ಇರುವ ಕ್ಷೇತ್ರಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡೋದು. ಯಾಕಂದರೆ ಅಲ್ಲಿ ಒಂದು 5% 10% ವೋಟ್ ಶಿಫ್ಟ್ ಆದ್ರೂ ಅದು ಪಕ್ಷಕ್ಕೆ ಗೆಲುವಿನ ಅಂತರವನ್ನು ಹೆಚ್ಚಿಸುತ್ತದೆ. ಅಥವಾ ಹೇಳ್ತೇವೆ ಸ್ವಿಂಗ್ ನಮ್ಮ ಅಮೆರಿಕ ಭಾಷೆಯಲ್ಲಿ ಹೇಳಿದರೆ ಸ್ವಿಂಗ್ ವೋಟರ್ಸ್. ಅವರು ಆ್ಯಕ್ಚುಲಿ ನಿಜವಾಗಿ ಭಾರಿ ಪ್ರಮುಖರು. ಅವರ ಓಟೇ ನಿಮ್ಮ ಗೆಲುವು ಮತ್ತು ಸೋಲಿಗೆ ಕಾರಣ ಆಗಿರ್ತದೆ. ಪಕ್ಷಕ್ಕೆ ಇಷ್ಟೇ ಅಂತ ಹೇಳುವ ಓಟು ಎರಡೂ ಪಕ್ಷಕ್ಕೆ ಇರುತ್ತೆ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ಯಾವುದೇ ಪಕ್ಷಕ್ಕೆ ಇರ್ಬೋದು. ಅವರಿಗೆ ತಮ್ಮದೇ ಆದಂಥ ಒಂದು ಫಿಕ್ಸ್ಡ್ ವೋಟರ್ಸ್ ಇದ್ದೇ ಇರುತ್ತೆ. ಅದರ ಮೇಲೆ ಡಿಸೈಡಿಂಗ್ ಫ್ಯಾಕ್ಟರ್ ಇರೋದು ನ್ಯೂಟ್ರಲ್ ವೋಟರ್ಸ್. ಅವರು ಭಾರಿ ಸೂಕ್ಷ್ಮರು. ಅವ್ರಿಗೆ ಈ ಮ್ಯಾನಿಫೆಸ್ಟೋ ಇರ್ಬೋದು, ಯಾರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳುವ ಒಂದು ವಿಚಾರದ ಮೇಲೆ ಅವರು ವೋಟ್ ಮಾಡುವಂಥವ್ರು. ಅಂಥ ವೋಟರ್ಸನ್ನು ನಾವು ಸೆಲೆಕ್ಟ್ ಮಾಡಿ ಟಾರ್ಗೆಟ್ ಮಾಡ್ತೇವೆ.
ಅವರಿಗೆ ನಮ್ಮ ಮ್ಯಾನಿಫೆಸ್ಟೋದ ಬಗ್ಗೆ ತಿಳಿಸೋದಿರ್ಬೋದು, ಅಥವಾ ಗೌರ್ಮೆಂಟ್ ಏನು ಮಾಡ್ತದೆ ಅಂತ ಹೇಳ್ಬೋದು, ಅಥವಾ ಹಿಂದಿನ ಗೌರ್ಮೆಂಟ್ ಅಂದರೆ ನಮ್ಮದೇ ಭಾರತೀಯ ಜನತಾ ಪಕ್ಷದ ವಾಜಪೇಯಿ ಅವರ ಲೋಕಸಭಾ ಎಲೆಕ್ಷನ್ ತಗೊಂಡ್ರೆ ವಾಜಪೇಯಿ ಅವರ ಕೆಲಸ ಮಾಡಿದ್ದಿರ್ಬೋದು, ಅಥವಾ ಮೋದಿ ಅವರು ಹಿಂದಿನ ಟರ್ಮಿನಲ್ಲಿ ಕೆಲಸ ಮಾಡಿದ್ದ ಎಲ್ಲ ಇದನ್ನು ನಾವು ಅವರಿಗೆ ತಿಳಿಸುವಂಥದ್ದು, ಹಾಗೂ ಆಯ್ಕೆಯಾದ ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ಮುಂದಿನ ಕಾರ್ಯಚಟುವಟಿಕೆಗಳು ಏನಂತ ಹೇಳುವ ಒಂದು ತಿಳಿಸುವಿಕೆ ನಾವೊಂದು ಫೋನ್ ಮಾಡಿ ಪ್ರತಿ ವೋಟರ್ಸ್ಗೆ ನಾವು ತಿಳಿಸುವ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರಲ್ಲಿ 2019 ಒಂದು ನಾವು ಉದಾಹರಣೆ ಕೊಡೋದಿದ್ದರೆ, ನಾನು ಸ್ವತಃ ಕೆಲಸ ಮಾಡಿದ ಕ್ಷೇತ್ರ ಚಾಮರಾಜನಗರ. ಅಲ್ಲಿ ಗೆಲುವಿನ ಅಂತರ ಸಿಕ್ಕಿದ್ದು ನಮಗೆ 1,000 ಅಂತರದಲ್ಲಿ ಗೆಲುವು ಸಿಕ್ಕಿದ್ದು 2019ರಲ್ಲಿ. ಅದು ಹೇಗೆ ಆಯಿತು ಅಂದರೆ, ನಾವು ಈಗ ಹಿಂದೆ ಹೋಗಿ ನೋಡಿದರೆ ನಾವು ಸರಿಸುಮಾರು 60,000 ಮತದಾರರನ್ನು ಫೋನ್ ಮುಖಾಂತರ ನಾವು ಸಂಪರ್ಕಿಸಿದ್ದೇವೆ. ಹಾಗೂ ಮೋದಿಜಿಯವರು 2014ರಿಂದ ಕೆಲಸ ಮಾಡಿದ ಒಂದು ಕೆಲಸಗಳನ್ನು ಅವರಿಗೆ ತಲುಪಿಸಿದ ಕಾರಣ 60,000 ಓಟಲ್ಲಿ 1,000 ಅಥವಾ 100 ಓಟುಗಳು ಬಂದಿದ್ರು ಅದು ಗೆಲುವಿಗೆ ತುಂಬಾ ಸಹಾಯಕವಾಗಿದೆ ಅಂತ ನಮ್ಮ ಒಂದು ಭಾವನೆ. ಗೋಲು ಅದು ಆ ಹಂತದನ್ನೇ ನಾವು ಸೆಲೆಕ್ಟ್ ಮಾಡ್ತೇವೆ. ಅಂಥದ್ರಲ್ಲಿ ನಮಗೆ 19ರಲ್ಲಿ 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ದೀವಿ. 5ರಲ್ಲಿ 5 ಕ್ಷೇತ್ರಗಳು ಗೆಲುವಾಗಿತ್ತು. ಒಂದು ಚಾಮರಾಜನಗರ ಇರ್ಬೋದು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೋತ ಕ್ಷೇತ್ರ ಹೆಸರು ಬಂದು ನೆನಪುತ್ತೆ, ಇದು ವಿಜಯಪುರ. ಹಾಗೆ ತುಂಬ ಕಷ್ಟಕರ ಇದ್ದ ಕ್ಷೇತ್ರಗಳನ್ನೇ ನಾವು ಆಯ್ಕೆ ಮಾಡಿ ಅಲ್ಲಿ ಪ್ರಚಾರದ ಕಾರ್ಯಕ್ರಮಗಳನ್ನು ನಾವು ಮಾಡೋದು. ಅಲ್ಲಿ ಒಂದು ತಂಡ ರಚಿಸಿ ಅದಕ್ಕೊಂದು ತಂಡಕ್ಕೆ ಲೀಡ್ರ್ ಇರ್ತಾರೆ. ಆ ಲೀಡ್ರ್ ಇಲ್ಲಿನ ಕನ್ವೀನರ್ ಜೊತೆ ನಾವು ಸಂಪರ್ಕ ಇಡ್ತೇವೆ. ಅವರ ಮಾರ್ಗದರ್ಶನ ಲೀಡರ್ಸ್ ಮತ್ತು ತಂಡಕ್ಕೆ ಡೈರೆಕ್ಷನ್ ಕೊಟ್ಟು ನಾವು ಅದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಸೊ ವಿಧಾನಸಭೆ ಬಂದಾಗ ತುಂಬ ಉಪಚುನಾವಣೆ ನಡೆದವು. ಉಪಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತು ಮುಂದೆ ಕಳೆದ ವಿಧಾನಸಭಾ ಇದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಈ ಪುತ್ತೂರು ಕ್ಷೇತ್ರ ಖುದ್ದಾಗಿ ನನಗೆ ಸಾಧ್ಯವಾದಷ್ಟು ವೋಟರ್ಸನ್ನು ರೀಚ್ ಔಟ್ ಮಾಡುವ ಕೆಲಸ ಪುತ್ತೂರು ಕ್ಷೇತ್ರದಲ್ಲೂ ಮಾಡಿದ್ದೇವೆ ನಾವು. ಹೌದು, ಹಾಗೆ ಪಕ್ಷ ಸಂಘಟನೆಯ ಕೆಲಸದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು 2 ವರ್ಷಗಳ ಕಾಲ ಹಿಂದಿಂದ 2022ರಿಂದ ನಾನು ರಾಜ್ಯದ ಸಹ ಸಂಚಾಲಕನಾಗಿ OF BJP ಪಕ್ಷದ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದು. ಮತ್ತು ವಿಶೇಷವಾಗಿ ಹೇಳೋದಿದ್ರೆ, ನಮ್ಮ ಪುತ್ತೂರಿನ ಇದಕ್ಕೆ ಬಂದಾಗ ನಮ್ಮ ಇಲ್ಲಿನವರೇ ಮಾರ್ಗದರ್ಶಕರು ವಿಶ್ವೇಶ್ವರ ಭಟ್ರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು OF BJP ತಂಡಕ್ಕೆ. ಸೊ ಅದು ತುಂಬ ಸಹಕಾರಿಯಾಯಿತು. ರಾಜ್ಯ ಮಟ್ಟದಲ್ಲಿ ಹೇಳಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರದ್ದು ಮಾರ್ಗದರ್ಶನ ನೀಡಿದ್ದು, ಮತ್ತು ನ್ಯಾಷನಲ್ ಲೆವೆಲ್ ಹೋದರೆ ವಿಜಯ್ ಚೌತೇವಾಲ್ ಅವರು ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ರು. ಹೌದು, ಆನ್ಲೈನ್ ಕಾನ್ಫರೆನ್ಸಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ನಮಗೆ ಗ್ರೌಂಡ್ ಲೆವೆಲ್ ಇವ್ರದ್ದು ನಂಬರ್ಗಳು ಸಿಗ್ತಾ ಇತ್ತು, ವೋಟರ್ಸನ್ನು ನಾವು ಕರೆ ಮಾಡಿ ಮಾತಾಡಿಸ್ತಾ ಇದ್ವಿ. ಸೊ ಹಾಗೆ ಇದಾಗ್ತದೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತಾಡಿದ್ರು. ಈ ರೀತಿಯಲ್ಲಿ ಮಾತಾಡಿದಾಗ ಏನಾಗ್ತದೆ, ಜನರಿಗೆ ಒಂದು ಚುನಾವಣೆಯ ಮಹತ್ವ ತಿಳಿಯುತ್ತದೆ. ಅಲ್ಲಿ ಯಾಕೆ ನಾವು ಮಾಡ್ತೀವಿ ಅಂದರೆ, ಅಲ್ಲಿ ಮಾಡಿದರೆ ಅವರ ಫ್ಯಾಮಿಲಿ ಇಲ್ಲಿ ಇರ್ತಾರೆ. ಒಂದು 200 ಜನ ಒಂದು ಸಮಾವೇಶಕ್ಕೆ ಬಂದರೆ ಅವರ ಮನೆಯಲ್ಲಿ ಒಂದು 5 ಜನ ಇದ್ದರೆ ನಮಗೆ 1,500 ಇಡೀ ಕರ್ನಾಟಕ ಇದು ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ರೀಚ್ ಔಟ್ ಆಗ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಮ್ಮ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಬಂದು ಇಡೀ ಸಮುದಾಯವನ್ನು ಮಾತಾಡಿಸಿದ್ರು. ಹಾಗೇನಾಗ್ತದೆ, ಅಲ್ಲಿ ವಿದೇಶದಲ್ಲಿದ್ದ ನೆಲೆಸಿದ್ರು ಅವರ ಫ್ಯಾಮಿಲಿ ಇಲ್ಲಿ ಇರ್ತಾರೆ. ಆ ದೃಷ್ಟಿಯಲ್ಲಿ ನಾವು ಅವರನ್ನು ಉದ್ದೇಶಿಸ್ತೀವಿ. ಸೊ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಇಲ್ಲಿ. ಹೌದು. ಈ ರೀತಿ ತಾವು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತೊಡಗಿಸಿಕೊಳ್ಬೇಕಾದ್ರೆ ನಿಮಗೆ ಪ್ರೇರಣೆ ಯಾರು? ನನಗೆ ಪ್ರೇರಣೆ ಅಂತ ಹೇಳೋದಿದ್ರೆ ಖಂಡಿತ ನನ್ನ ತಂದೆಯವರು. ಅವರು ಒಂದು ಹೇಳೋದಿದೆ, 5 ಮಾರ್ಗಗಳಲ್ಲಿ ಕೆಲಸ ಮಾಡಬೇಕು ಅಂತ. ಹಾಗಿದ್ರೆ ಮಾತ್ರ ರಾಜನಾಗ್ಬೋದು ಅಂತ. ಅಂದರೆ ನೀನು 5ನೇ ಒಂದು ರಾಜ ಆಗಬೇಕಿದ್ರೆ ನಿನಗೆ ಪರ್ಸನಲ್ ಮತ್ತು ಸಾಮಾಜಿಕ, ಧಾರ್ಮಿಕ ಹಾಗೂ ಸಹಕಾರಿ. ನಮಗೆ ಅಲ್ಲಿ ಎಷ್ಟು ಕೆಲಸ ಮಾಡುವಂಥದ್ದು ಏನಿಲ್ಲ. ಸಹಕಾರಿ ಕ್ಷೇತ್ರ ಅಂದರೆ ಫೈನಾನ್ಷಿಯಲ್ ಬರ್ತದೆ, ಅದು ಅಲ್ಲಿ ಇದ್ದುಕೊಂಡು ನಮ್ಗೆ ಏನು ಮಾಡಿದೆ ಬಟ್ ಇರ್ಲಿರ್ತದೆ. ಆದರೆ ಇಲ್ಲಿ ಅದರಲ್ಲಿ ತೊಡಗಿಸಿಕೊಂಡಿದ್ರು. ಸೊ ಈ ಎಲ್ಲ 5 ಕ್ಷೇತ್ರಗಳಲ್ಲಿ ಅವ್ರ ಕಾರ್ಯಚಟುವಟಿಕೆಗಳನ್ನು ನಾವು ಚಿಕ್ಕಂದ ನೋಡಿದ್ದಿದೆ ಬಹುಶಃ ನಮಗೆ
ನೋಡಿ ಹಾಗೆ ಆ ಎನ್ವೈರ್ಮೆಂಟ್, ಈಗ ನಮ್ಮ ಸಂಘದ ಒಂದು ಆಚಾರ ವಿಚಾರ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು, ಅಥವಾ ಪಕ್ಷದಲ್ಲಿ ಹೇಗೆ ಇವರು ಸಂಘಟನೆ ಮಾಡ್ತಿದ್ರು ಆ ಕಾಲದಲ್ಲಿ, ಅದೆಲ್ಲ ನೋಡಿ ನಾವು ಇದನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳೋ ವಿಚಾರದಲ್ಲಿ ನಾವು ಕೆಲಸ ಕಾರ್ಯಕ್ರಮ ಮಾಡ್ತೇವೆ. ಅದೇ ನಮಗೆ ಪ್ರವೃತ್ತಿ ಅಲ್ಲ, ನಮ್ಮ ವೃತ್ತಿ ಜೊತೆ ಇದೊಂದು ಪ್ರವೃತ್ತಿ ಅಂತ ಹೇಳ್ಕೊಂಡು ನಾವು ಅದನ್ನ ಮಾಡ್ತಾ ಇದ್ದೀವಿ. ನಾವು ಇಲ್ಲಿದ್ದಾಗಲೇ ಅಂದ್ರೆ ನಿಮ್ಮ ಶಿಕ್ಷಣದ ಅವಧಿಯಲ್ಲಿ ತಾವು ಅದನ್ನು ಅರಿತುಕೊಂಡಿದ್ದೀರಿ. ಹೌದು ಹೌದು ಹೌದು. ಯಾಕಂದ್ರೆ ನಮ್ಗೆ ಇಲ್ಲಿ ತೊಡಗಿಸಿಕೊಳ್ಳುವ ಅದು ಅಲ್ಲಿ ಸಂದರ್ಭ ಬಂದಾಗ ಹಾಗೆ ಮಾಡ್ಕೊಂಡು ಹೋಗಿದ್ದು, ಹಾಗೆ ಆಲೋಚನೆ ಅಂತ ಏನಿರಲಿಲ್ಲ. ಮತ್ತೆ ನಾವು ಹೋಗುವ ಇದರಲ್ಲಿ ಹಾಕ್ಕೊಂಡು ಹೋಗ್ತದೆ. ಹೌದು ಹೌದು ಹೌದು. ಆದರೆ ಇವತ್ತು ನಮಗೆ ತುಂಬ ಹೆಮ್ಮೆ, ಯಾಕಂದ್ರೆ ಈ ಒಂದು ಕಲೆ, ಸಂಸ್ಕೃತಿ, ಭಾಷೆ, ನೆಲ, ಜಲದ ಬಗ್ಗೆ ನಾವು ಅಲ್ಲಿ ಮಾಡೋದು ನಮಗೆ ತುಂಬ ಹೆಮ್ಮೆ. ಹಾಗೆ ನಾನು ಒಬ್ಬನೇ ಮಾಡೋದಂತಲ್ಲ, ಅಲ್ಲಿ ಹೋದ ಹೆಚ್ಚಿನ ಸಂಘಟಕರದ್ದು ಅದೇ ಮನೋಭಾವ. ಹೌದು ಹೌದು. ಅದಕ್ಕೆ ಈಗ ಮೋದಿಯವರು ಬಂದ ಮೇಲೆ ಅದಕ್ಕೆ ತುಂಬ ಮಹತ್ವ ಬರ್ತಾ ಇದೆ. ಅದು ಹೇಳಿ ಒಂದು ಮಾತಿದೆ, ನೀವು ಒಂದೇ ಕೈನಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ, ಎಷ್ಟರವರೆಗೆ ಹೆಚ್ಚಿನವರು ಒಂದೇ ಕೈಯಲ್ಲಿ ಮಾಡ್ತೀವಿ. ಈಗ ಭಾರತ ಸರ್ಕಾರವು ನಮ್ಮ ಜೊತೆ ಕೈ ಜೋಡಿಸೋದ್ರಿಂದ ಈಗ ಚಪ್ಪಾಳೆಯ ಶಬ್ದ ಉಳಿದಾಗ ಕೇಳ್ತಾ ಇದೆ ಅಂತ ಹೇಳ್ಬೋದು. ಹೌದು. ನಮ್ಮ ಬಾಲ್ಯದ ಜೀವನದ ಬಗ್ಗೆ ಒಂದಷ್ಟು ಹೇಳಿದ್ರೆ, ಶಿಕ್ಷಣದ ಖಂಡಿತ. ನಾನು ಚಿಕ್ಕನಿರಾಗ ಬೆಳೆದದ್ದು ನನ್ನ ಅಜ್ಜ ಅಜ್ಜಿಯವರ ಮಡಿಲಲ್ಲಿ. ಸರಿ ಸುಮಾರು 8 ವರ್ಷ ನಾನು ಅವರ ಮನೆಯಲ್ಲಿದ್ದೆ. ಮತ್ತೆ ನಾನು ಬಂದಿದ್ದು ನಮ್ಮ ಊರು ಕಡಮಜಾಲಿಗೆ. ಅಲ್ಲಿ ನಾನು ತಿಂಗಳಾಡಿ ಶಾಲೆಯಲ್ಲಿ 2 ವರ್ಷ ವಿದ್ಯಾಭ್ಯಾಸ ಮಾಡಿದೆ. 2 ವರ್ಷದ ಟೈಮಲ್ಲಿ ಅಲ್ಲಿ ಒಂದು ಒಳ್ಳೆ ಉತ್ತಮ ಗುರುಗಳು ಆ ಶಾಲೆಗೆ ಕಲಿಸ್ಲಿಕ್ಕೆ ಬಂದರು. ಅವರು ನಮ್ಮ ಶಾಲೆಗೆ ಬಂದವರು ಮತ್ತೆ ನಮ್ಮ ಮನೆಯಲ್ಲಿ ಉಳ್ಕೊಂಡ್ರು. ಸೊ ಹಾಗೆ ಅವರು ನಮಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನಮಗೆ ಪಾಠ ಮಾಡಿ ನನ್ನನ್ನು 5ನೇ ತರಗತಿಗೆ ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾಕೇಂದ್ರದಲ್ಲಿ ಸೇರಿಸಲಿಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟರು. ಇದು ನನಗೆ ಇವತ್ತಿನ ದಿನದಲ್ಲಿ ನಾನು ಏನಾಗಿದ್ದೇನೋ ಆ ಒಂದು ಮಾರ್ಗದರ್ಶನ ತುಂಬ ಮಹತ್ವದ್ದು ಅಂತ ಅನ್ಕೊಂಡೆ. ಇದೇ ರೀತಿಯಲ್ಲಿ ಶಿಕ್ಷಕರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಟ್ಟರೆ ಅದು ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳೋದು ಒಂದು ನಿದರ್ಶನ. ಆ ನಿಟ್ಟಿನಲ್ಲಿ ನಾವು ಮೊನ್ನೆ ಇತ್ತೀಚೆಗೆ ಅವರು ರಿಟೈರ್ಡ್ ಆದರು. ಅವರು ಪಾಂಡವಪುರದಲ್ಲಿ ಈಗಲೂ ಟೀಚರ್ ಇದು ಪದವೀಧರ ಕ್ಷೇತ್ರ ಗುರುಗಳಾಗಿ ಅಲ್ಲಿ ನಿವೃತ್ತಿ ಹೊಂದರು. ಅವರನ್ನು ನಾವು ನಿನ್ನೆ ಒಂದು ಗೌರವಿಸುವ, ಅವರನ್ನು ತಿಂಗಳಾಡಿ ಶಾಲೆಗೆ ಅವರು ಬಂದು ಅವರನ್ನು ಗೌರವಿಸುವ ಒಂದು ಸುದಿನವು ನಿನ್ನೆ ಆಗಿತ್ತು. ಕೃಷ್ಣೇಗೌಡರು. ಹೌದು. ಆ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಾನು ಅಳಿಕೆಗೆ ಸೇರಿ ಅಳಿಕೆಯಲ್ಲಿ 10ನೇ ತರಗತಿ ಮುಗಿಸಿ ನಾನು ಬಂದಿದ್ದು. ಮತ್ತೆ ಇಲ್ಲಿ ನಮ್ಮ ವಿವೇಕಾನಂದದ ವಿದ್ಯಾವರ್ಧಕ ಸಂಘದಲ್ಲಿ 2 ವರ್ಷ ನನ್ನ PUC ಮಾಡಿದೆ. ಅಲ್ಲಿಯೂ ಅಷ್ಟೇ ಆ ಒಂದು ಎನ್ವೈರ್ಮೆಂಟ್ ನಮಗೆ ತುಂಬ ಸ್ಫೂರ್ತಿ ಇತ್ತು. ABVPಯಲ್ಲಿರುವ ಕಾರ್ಯಚಟುವಟಿಕೆ ನಾವು ಅದು ಎಷ್ಟು ಇನ್ವಾಲ್ವ್ ಆಗಲಿಲ್ಲ, ಅದು 2 ವರ್ಷದಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ನೋಡಿದವರು ನಾವು, ಅದರಿಂದ ತುಂಬ ಇದು ಉತ್ತಮವಾದ ಕೆಲಸ ಅಂತ ಒಂದು ನಮಗೆ ಭಾವನೆ ಇತ್ತು. ಸೊ ಹಾಗೆ ಎನ್ವೈರ್ಮೆಂಟ್ ನಮಗೆ ಎಲ್ಲ ಕಡೆನೂ ಇದೇ ರೀತಿಯಲ್ಲಿ ಇದ್ದರಿಂದ ಒಂದು ಮಾರ್ಗದಲ್ಲಿ ಹೋಗಿ ಇವತ್ತಿನ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಅವರ ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡದಲ್ಲಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ನಾನು ಬೆಂಗಳೂರಿನಲ್ಲಿ DRDOದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮತ್ತು HCL ಅಂತ ಹೇಳೋ ಒಂದು ಕಂಪನಿಗೆ ಜಾಯ್ನ್ ಆಗಿ ನಾನು ಈಗ ಸದ್ಯಕ್ಕೆ ಅಮೆರಿಕದಲ್ಲಿ ಲಾಸ್ ಆಂಜಲೀಸ್ ಅಂತ ಹೇಳೋ ಒಂದು ಊರಿನಲ್ಲಿ ವಾಸ್ತವವಾಗಿದ್ದೇನೆ. ಹಾಗೆ ವರ್ಕ್ ಮಾಡೋದು ಅದೇ ಬೋಯಿಂಗ್ ವಿಮಾನದ ಇದು ಏರೋಸ್ಪೇಸ್ ಡಿವಿಷನಲ್ಲಿ ಸಿಸ್ಟಮ್ಸ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವು ಸರಿಸುಮಾರು ಕೆಲಸ ವೃತ್ತಿ 20ಕ್ಕಿಂತಲೂ ಜಾಸ್ತಿ ಆಯಿತು. 15 ವರ್ಷ ನಾನು ಅದರಲ್ಲಿ ಅಮೆರಿಕದಲ್ಲೇ ಕಳೆದಿದ್ದೇನೆ. ಸೊ ಎಷ್ಟರವರೆಗೆ ನಾವು ಕೆಲಸ ಮಾಡಲಿಕ್ಕೆ ಆಗ್ತದೋ ಅಷ್ಟು ದಿನ ಮಾಡೋದು ಅಂತ ತಂದೆಯವರು ಯಾವಾಗ ಬರಬೇಕು ಅಂತ ಹೇಳ್ತಾರೆ ಆ ಟೈಮಿಗೆ ನಾವು ಸದಾ ಸಿದ್ಧ ಅವರ ಒಂದು ಸೇವೆಗೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದೇ ಒಂದು ಮಹತ್ವದ ಘಟ್ಟ ಅನ್ಕೊಳ್ತೀವಿ. ಯಾಕಂದರೆ ನಾವು ಅವರು ನಮ್ಮನ್ನು ಚಿಕ್ಕದಿರುವಾಗ ಹೇಗೆ ಬೆಳೆಸಿದ್ದಾರೆ, ಅದಕ್ಕೆ ನಾವು ಋಣವನ್ನು ತೀರಿಸಬೇಕಿದ್ರೆ ನಾವು ಅವ್ರನ್ನ ನೋಡ್ಕೊಳ್ಳೋದು ಬಹುಮುಖ್ಯ. ಆ ನಿಟ್ಟಿನಲ್ಲಿ ಅವರು ಯಾವಾಗ ಬರ್ಲಿಕ್ಕೆ ಹೇಳ್ತಾರೋ ಆ ದಿನ ಅವ್ರನ್ನ ಬಂದು ನೋಡ್ಕೊಳ್ಳುವ ವ್ಯವಸ್ಥೆಯನ್ನು ನಾವು ಸದಾ ಮಾಡುವ ಒಂದು ಚಿಂತನೆ. ಊರಿಗೆ ಬಂದಾಗ ಇಲ್ಲಿ ಹೇಗೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳೋದು? ಇಲ್ಲಿ ಬಂದಾಗ ಬರೋದು ವರ್ಷಕ್ಕೊಂದು ಸಲ ಬರುವ ಕಾರ್ಯಕ್ರಮ ಉಂಟು. ಮತ್ತು ನಾನು ಹೇಳಿದಾಗೆ ನಾನು ಬೆಳೆದ ಜಾಗದಲ್ಲಿ ನಮಗೆ ತುಂಬ ಮಿತ್ರರಿದ್ದಾರೆ. ಅವರು ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾರೆ. ಬಂದಾಗೆಲ್ಲ ಒಂದು ಆ ಚಿಕ್ಕದಿನಿಂದ ಇರುವ ಒಂದು ಪ್ರೀತಿ ವಿಶ್ವಾಸ ಇವತ್ತು ಹಾಗೇ ಇದೆ. ಸೊ ಮತ್ತೆ ನನಗೆ ಚಿಕ್ಕದಿರುವಾಗ ನಾವು ಎಲ್ಲ ಈ ಕ್ಯಾನ್ವಾಸಿಗೆ ಹೋಗುವಾಗ ಮನೆಯವರ ಪರಿಚಯನೇ ಇತ್ತು. ಸೊ ಹಳ್ಳಿಯಲ್ಲಿ ಎಲ್ಲೂ ಹೋದರೂ ನಮಗೆ ಪರಿಚಯದವರಿದ್ದಾರೆ. ಅದು ನಮಗೆ ತುಂಬ ಒಂದು ಖುಷಿಯ ಕೊಡುವ
ವಿಚಾರ. ಯಾಕಂದರೆ ಅಲ್ಲಿ ನಮಗೆ ಯಾರು ಭಾರತೀಯರು ಬಿಟ್ಟರೆ ಬೇರೆ ನಮಗೆ ಮನೆಯಲ್ಲಿ ಹೋಗಿ ಮಾತಾಡಿಸುವ ಒಂದು ಪ್ರವೃತ್ತಿ ಇಲ್ಲ, ಫೋನ್ ಮಾಡಿ ಹೋಗಬೇಕು. ಇಲ್ಲಿ ಹೀಗೆ ಅಲ್ಲ, ಇಲ್ಲಿ ಸಿಕ್ಕಿದ್ರು ಮಾತಾಡಿಸ್ತಾರೆ. ಅದು ನಮಗೆ ತುಂಬ ಒಂದು ಉತ್ತೇಜನ ಕೊಡ್ತದೆ. ಅಂಥ ವಾತಾವರಣ ನಮಗೆ ಬೇಕು, ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಸೊ ಹಾಗೆ ಅದು ತುಂಬ ಪ್ರೇರಣೆ ಕೊಡ್ತದೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ. ಹಾಗೆ ಊರಿನವರೆಲ್ಲ ಭಾರಿ ಚೆನ್ನಾಗಿ ನೋಡ್ತಾರೆ. ಇವತ್ತು ಊರಿನ ಈಗ ಪುತ್ತೂರಿನಲ್ಲೂ ಇವತ್ತಿನ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ನನಗೆ ಅಷ್ಟು ಅಭಿನಂದನೆ ಸಿಗ್ತದೆ ಅಂತ ಗೊತ್ತಿರಲಿಲ್ಲ, ಬಟ್ ಜನರ ಒಂದು ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬ ಸಂತೋಷವಾಯಿತು. ಹೌದು. ಫ್ಯಾಮಿಲಿ ನನಗೆ ನನ್ನ ಹೆಂಡತಿ ಸ್ಫೂರ್ತಿ ರೈ ಅಂತ, ಅವಳು ಒಂದು ಜರ್ಮನ್ ಕಂಪ್ನಿ ಆರ್ಬಟೋ ಡಿಜಿಟಲ್ ಸರ್ವಿಸಸ್ ಅಂತ ಹೇಳೋದರಲ್ಲಿ ಕೆಲಸ ಮಾಡ್ತಾಳೆ. ಮತ್ತು ನನಗೆ ಮಗ ಸಿದ್ಧಾರ್ಥ ರೈ, ಅವನು ಈಗ 8 ವರ್ಷ 3ನೇ ತರಗತಿಯಲ್ಲಿ ಅಲ್ಲೇ ಅಮೆರಿಕದಲ್ಲೇ ವಾಸವಾಗಿದ್ವಿ. ಅವನು ಹಾಗೆ ಅವನಿಗೂ ತಿಳಿಸುವ ನಿಟ್ಟಿನಲ್ಲಿ ಶಾಖ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ಅವನೀಗ ಎಲ್ಲ ಈಗ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವುಗಳನ್ನು ಮೂಡಿಸ್ತಾ ಇದ್ದಾನೆ. ಹೌದು ಹೌದು. ಜೊತೆಗೆ ನಾವು ಇತ್ತೀಚೆಗೆ ಏನೋ ನ್ಯೂಯಾರ್ಕ್ ನಲ್ಲಿ ನಡೆದ WTC ಒಂದು ಕೇಂದ್ರದಲ್ಲಿ ಮಾಡಿದಂತ ಪುತ್ತೂರಿನ ಹೇಮಂತ್ ಕುಮಾರ್ ಅವರ ಸ್ಮಾರಕ ಕೂಡ ಭೇಟಿ ಕೊಟ್ಟು ಒಂದು ಅದೇ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸುವ ಕೆಲಸ ಕೂಡ ಮಾಡಿದ್ದೀವಿ. ಹೌದು. ಅಲ್ಲಿ ಹೋದಂತ ಒಂದು ಅನುಭವ ಅದು ನನಗೆ ತುಂಬ ಪರ್ಸನಲ್ ಕನೆಕ್ಷನ್ ಇಂದ. ಯಾಕಂದರೆ ನಮಗೆ ಆನಂದಣ್ಣ ಅಂತ ಹೇಳೋದು ನಮಗೆ ಚಿಕ್ಕದಿಂದಲೂ ಪರಿಚಯ ಇದೆ. ಯಾಕಂದರೆ ಅವರು ನನ್ನ ತಂದೆಯವರಿಗೂ ಬಟ್ಟೆಯನ್ನು ಹೊಲಿದು ಕೊಡುತ್ತೇವೆ ಸ್ಕೂಲ್ಗೆ ಹೋಗಿ. ಹಾಗೆ ನಾವು ಹಾಗೆ ಶಾಲೆಗೆ ಹೋಗುವಾಗ ಅವರಿಂದಲೇ ಯೂನಿಫಾರ್ಮ್ ಎಲ್ಲ ಸ್ಟಿಚ್ ಮಾಡಿಸಿನೇ ಹೋದವರು. ಸೊ ಹಾಗೆ ಅವರ ಒಂದು ಕನೆಕ್ಷನ್ ಚಿಕ್ಕದಿಂದಲಿತ್ತು. ಮತ್ತು ಅವರು ಭಾರಿ ಮೃದು ಸ್ವಭಾವದ ವ್ಯಕ್ತಿ. ಹಾಗೂ ಅವರ ಒಂದು ಜೀವನ ಅಂದರೆ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ಅವರ ಜೀವನದಲ್ಲಿ ಕಾಣ್ಬೋದು ನಮಗೆ. ಯಾಕಂದರೆ ನಾವು ನೋಡಿದ ಒಂದು 20 ಚಿಕ್ಕದಲ್ಲಿರುವ 20 ವರ್ಷದಲ್ಲಿ ಹಾಗೇ ಇದ್ದರು ಅವರು. ಯಾವುದೇ ಒಂದು ಬದಲಾವಣೆಗಳು ಅವ್ರ ವ್ಯಕ್ತಿತ್ವದಲ್ಲಿ ಇರಲಿಲ್ಲ. ಅದು ಕಾಪಾಡಿಕೊಂಡು ಬರೋದು ತುಂಬ ಕಷ್ಟದ ಕೆಲಸ. ಹಾಗೆ ಯಾವುದೋ ಒಂದು ಸಂದರ್ಭ ಯಾವುದೋ ಮನುಷ್ಯನ ಕೈಯಲ್ಲಿ ಇರೋದಿಲ್ಲ. ಹಾಗೆ ದುರದೃಷ್ಟವಾಗಿ ವರ್ಲ್ಡ್ ಟ್ರೇಡ್ ಸೆಂಟರ್ನ ಘಟನೆ ಇಡೀ ಅಮೆರಿಕಕ್ಕೆ ದೊಡ್ಡ ಒಂದು ಆಘಾತಕರವಾದ ಒಂದು ದುರ್ಘಟನೆ. ಅದು ಸೆಪ್ಟೆಂಬರ್ 11, 2001ರಲ್ಲಿ ನಮ್ಮ ಹಾಗೆ ಅವ್ರ ಮಗ ಹೇಮಂತ್ ಕುಮಾರ್ ಅವರು ಯಾವುದೋ ಒಂದು ಒಳ್ಳೆ ಕನಸನ್ನು ಕದ್ದು ಹೋದವರು ದುರದೃಷ್ಟವಾದ ಆ ಬಿಲ್ಡಿಂಗಲ್ಲಿ ಇದ್ದರು ಅವರು. ಹಾಗೆ ಅದು ಶಮನಿ ಹೋಗುವ ಸಂದರ್ಭದಲ್ಲಿ ಅವರು ವೀರಮರಣ ಹೊಂದಿದ್ರು. ಸೊ ಏನು ಮಾಡಿದ್ರು, ಇತ್ತೀಚಿನ ದಿನ ಅಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಸೊ ನನಗೆ ಅದು ಗೊತ್ತಿತ್ತು. ಅಲ್ಲಿ ಸ್ಮಾರಕ ಕಟ್ಟುತ್ತಿರೋ ಟೈಮಲ್ಲಿ ತಂದೆ ತಾಯಿ ಬಂದಾಗ ನಾವು ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಕಟ್ತಾ ಇದ್ರು. ಈ ಸಲ ನೋಡುವ ಅವರ ಒಂದು ಎಷ್ಟರ ಮಟ್ಟಿಗೆ ಅದನ್ನು ಮುಂದೆ ತಗೊಂಡು ಹೋಗಿದ್ದಾರೆ ನೋಡುವ ಅಂತ ಹುಡುಕಿಕೊಂಡು ಹೋದರೆ ಅವರ ಹೆಸರನ್ನು ಅಲ್ಲಿ ಮಾರ್ಬಲ್ನಲ್ಲಿ ಬರೆದೆ. ಅದು ನನಗೆ ತುಂಬ ವಿಸ್ಮಯ ಅನ್ನಿಸ್ತು. ಸೊ ಹಾಗೆ ಅಲ್ಲಿ ಹೋಗಿ ಹೌದು, ಒಂದು ಸರಿಸುಮಾರು 4,000 ಜನರಷ್ಟು ಜನ ಇದರಲ್ಲಿ ದುರಂತದಲ್ಲಿ ಮಡಿದಿದ್ದಾರೆ. ಆ ಬಿಲ್ಡಿಂಗ್ ಅದೇ ಜಾಗದಲ್ಲಿ ಒಂದು ನೀರಿನ ಇದನ್ನು ಮಾಡಿದ್ದಾರೆ. 2 ಬಿಲ್ಡಿಂಗ್ ಆಸ್ಪಾಸಲ್ಲಿರೋದು. ಅಲ್ಲಿ ಅದನ್ನು ಸ್ಮಾರಕವನ್ನು ಮಾಡಿ ಪ್ರತಿ ಬಿಲ್ಡಿಂಗಲ್ಲಿ ಇದ್ದ 2,000 ಜನರ ಹೆಸರನ್ನು ಅಲ್ಲಲ್ಲೇ ಹಾಕಿದ್ದಾರೆ. ಅದರಲ್ಲಿ ನಾನು ಹೇಮಂತ್ ಕುಮಾರ್ ಅವರ ಹೆಸರನ್ನು ನಾನು ನೋಡಿ ಮತ್ತೆ ಅವರನ್ನು ಹೋಗಿ ಭೇಟಿ ಮಾಡಿದೆ. ಅವರ ತಂದೆ ತಾಯಿಯವರನ್ನು ಭೇಟಿ ಮಾಡಿ ಹೀಗೆ ಒಂದು ಅವರು ನೋಡಿರಲಿಲ್ಲ, ಬಹುಶಃ ಅವರನ್ನು ಕರ್ಕೊಂಡು ಹೋಗಿದ್ರು ಆ ಟೈಮಲ್ಲಿ. ಆಗ ಅದೆಲ್ಲ ಆಗಿರಲಿಲ್ಲ. ಬಟ್ ಇವತ್ತುವರೆಗೆ ಅದನ್ನು ತೋರಿಸುವ ಒಂದು ಸುಧಾರಣೆಭಾವ ಬಂದದ್ದು ನನ್ನ ಪಾಲಿಗೆ ತುಂಬ ಸಂತೋಷ ಇದೆ. ಹೌದು, ಹಾಗೆ ಹೋಗಿ ಅಲ್ಲಿ ಸಲ್ಲಿಸಿದ್ದು ನನಗೆ ತುಂಬ ಸಮಾಧಾನಕರವಾದ ಒಂದು ವಿಷಯ. ಹೌದು. ಮತ್ತೆ ತಮ್ಮ ವಾಸ್ತವ್ಯ ಅಮೆರಿಕಕ್ಕೆ ಹೋಗುವರಿದ್ದೀರಾ? ಹೌದು, ಖಂಡಿತ. ಸೊ ಯೋಚನೆ ಅಂತ ಏನು ಇಷ್ಟರ ಮಟ್ಟಿಗೆ ಏನು ಯೋಜನೆ ಅಂತ ಮಾಡಿ ಹೋದದಲ್ಲ, ಎಲ್ಲ ದೈವ ಇಚ್ಛೆ. ಇಷ್ಟರವರೆಗೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಹೇಗೆ ಅವರು ಮುಂದುವರಿಸ್ಕೊಂಡು ಹೋಗ್ತಾರೋ ಹಾಗೆ ಹೋಗ್ತಾ ಇರೋದು. ಹಾಗೆ ಪ್ಲ್ಯಾನ್ ಅಂತ ಏನಿಲ್ಲ. ಸದ್ಯಕ್ಕೆ ಈಗ ನಾವು 2 ವಾರ ನಂತರ ರಜೆಯಲ್ಲಿ ಬಂದಿದ್ದು, 4 ವಾರದ ರಜೆಯಲ್ಲಿ ಬಂದಿದ್ದು. ಮತ್ತೆ ನಾವು ನವಂಬರ್ 1st ವೀಕಲ್ಲಿ ಹೋಗಿ ನಮ್ಮ ಕಾರ್ಯಚಟುವಟಿಕೆ ಮುಂದುವರಿಸ್ತಾ ಹೋಗೋದು. ಮತ್ತೆ ನಮ್ಮ ಕೈಯಲ್ಲಿ ಏನಿಲ್ಲವಲ್ಲ. ಹೌದು, ಹಾಗೆ ಬಂದ ಹಾಗೆ ಅದನ್ನು ಸ್ವೀಕರಿಸೋದು. ಸರ್, ತಾವೇನು ಅಮೆರಿಕಾದಲ್ಲಿ ಇದ್ದುಕೊಂಡು ನಿವಾಸಿ ಭಾರತೀಯನಾಗಿದ್ದುಕೊಂಡು ಇಂತಹ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರ್ತೀರ. ಅದ್ರ ಜೊತೆಗೆ ಒಂದಷ್ಟು ಇತರ ದೇಶಗಳಲ್ಲಿರುವಂತಹ ಭಾರತೀಯರು ಕೂಡ ಏನು ಮಾಡ್ಬೋದು ಅಂತ ತಾವು ಹೇಳ್ತೀವಿ? ಬಹುಶಃ ಒಂದು ಅಮೆರಿಕದಲ್ಲಿ ಏನು ಮಾಡ್ತೀವ ಅದನ್ನು ಉಳಿದ ದೇಶಗಳು ಯೂಶಲಿ ಫಾಲೋ ಮಾಡೋ ಒಂದು ಪ್ರವೃತ್ತಿ. ಯಾಕಂದರೆ ವೆಸ್ಟರ್ನ್ ಕಂಟ್ರಿ ಅವರು ದೊಡ್ಡಣ್ಣ.
ಸೊ ನಾವು ಈ ರೀತಿ ಭಾರತೀಯರಾಗಿ ಅನಿವಾಸಿ ಭಾರತೀಯರಾಗಿ ಏನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಸಂಘಟನೆಯನ್ನು ಉಳಿದ ದೇಶದಲ್ಲಿ ಮಾಡಬಹುದು, ಅಥವಾ ಅಲ್ಲಿನೂ ಇದ್ದಾರೆ, ಇಲ್ಲ ಅಂತ ಇಲ್ಲ, ತುಂಬ ಜನ ಇದೇ ರೀತಿಯಲ್ಲಿ. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಒಂದೇ ತಂಡವಾಗಿ ಹೇಗೆ ಕಾರ್ಯಪ್ರವೃತ್ತಿ ಮಾಡಿ ನಮ್ಮ ಬಲವನ್ನು ಹೆಚ್ಚಿಸ್ಬೋದು ಅಂತ ಹೇಳುವ ಚಿಂತನೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಪಕ್ಷ ಇರ್ಬೋದು, ಅಥವಾ ಕನ್ನಡ ಸಂಘದ ಸಂಘಟನೆ ಇರ್ಬೋದು, ತುಳು ಸಂಘಟನೆ ಇರ್ಬೋದು, ಎಲ್ಲವನ್ನು ಜೊತೆಗೂಡಿಸಿ ನಮ್ಮ ಲಂಡನ್, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಸಿಂಗಾಪುರ ಇರ್ಬೋದು, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅಥವಾ ಆಸ್ಟ್ರೇಲಿಯಾ, ಜಪಾನ್, ಈ ಎಲ್ಲದರಲ್ಲೂ ನಮಗೆ ಸಂಪರ್ಕ ಆಗಿದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕಂತ ಹೇಳೋ ಒಂದು ಆಶಯ ಇದೆ. ಅದನ್ನು ಮಾಡುವ ಒಂದು ಕಾರ್ಯಪ್ರವೃತ್ತಿ ಅಥವಾ ಅದಕ್ಕೆ ರೂಪುರೇಷೆಯನ್ನು ಕೊಟ್ಟು ನಾವು ಮಾಡುವ ಒಂದು ಚಿಂತನೆ ಇದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ರೇರೇಪಣೆ ಕೊಟ್ಟಂಥ ತಂದೆ ತಾಯಿಯವರು ಮತ್ತು ಗುರು ಹಿರಿಯರು ಹಾಗೂ ಎಲ್ಲ ಮಾರ್ಗದರ್ಶಕರು, ಪಕ್ಷ ಇರ್ಬೋದು, ಸಂಘಟನೆಗಳಿರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರೆಲ್ಲ ನಮಗೆ ಮಾರ್ಗದರ್ಶನ ನೀಡಿದವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ತಮ್ಮ ಒಂದು ಮುಂದಿನ ಕಾರ್ಯಚಟುವಟಿಕೆಗಳು ಕೂಡ ಅಲ್ಲಿ ಇದ್ದುಕೊಂಡು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಂದು ಶಕ್ತಿ ನೀಡುವಂತಾಗಲಿ ಅಂತ ನಮ್ಮದು ಕೂಡ ಒಂದು ಆಶಯ ಸರ್. ನಮಸ್ಕಾರ, ಧನ್ಯವಾದ. ಇದು ಪರವೂರಿನಲ್ಲಿರುವ ಪುತ್ತೂರಿಗರನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮದ ಪ್ರಥಮ ಸಂಚಿಕೆಯ ಭಾಗ. ಇವತ್ತು ಕಡಮಜಲು ವಿಪುಲ ಎಸ್ ರೈ ಇವರೊಂದಿಗೆ ನಡೆಸಿದಂತಹ ಸಂದರ್ಶನ. ಇನ್ನಷ್ಟು ವ್ಯಕ್ತಿಗಳ ಜೊತೆಗೆ ಪರವೂರಿನಲ್ಲಿರುವ ಪುತ್ತೂರಿಯವರನ್ನು ಭೇಟಿಯಾಗಿ ಅವರನ್ನು ತಮ್ಮ ಮುಂದೆ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮುಂದಕ್ಕೆ ನಡೆಸಲಿಕ್ಕಿರುವಂಥದ್ದು. ಎಲ್ಲ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.